ನನ್ನ ಮಾತನ್ನು ಪ್ರಾರಂಭಿಸಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ ಇದರ ಅಧೀನದಲ್ಲಿ ನಡೆಸಲ್ಪಡುವಂತಹ ಅನುದಾನಿತ ಟಿಪ್ಪು ಸುಲ್ತಾನ್ ಶಿಕ್ಷಣ ಸಂಸ್ಥೆ ಕೋಟೆಪುರ ಉಳ್ಳಾಳ 2022-23ನೇ ಶೈಕ್ಷಣಿಕ ವರ್ಷದ ವಾರ್ಷಿಕ ಕ್ರೀಡಾಕೂಟವನ್ನು ಬಹಳ ಉತ್ತಮವಾಗಿ ಮುಗಿಸಿಕೊಂಡು ಇವತ್ತು ಅದರ ಸಮಾರಂಭದ ಈ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿಗಳಿಗೂ ಹಾಗೂ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೂ ಸಹೋದ್ಯೋಗಿ ಬಂಧು ಮಿತ್ರರಿಗೂ ಕೂಡ ಅಸ್ಸಲಾಂ ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಒಬ್ಬ ವ್ಯಕ್ತಿ ಶಿಕ್ಷಣದಿಂದ ಯಾವುದೆಲ್ಲ ಗಳಿಸಲಿಕ್ಕೆ ಸಾಧ್ಯತೆ ಇದೆಯೋ ಅದನ್ನೆಲ್ಲವೂ ಕೂಡ ಆ ವ್ಯಕ್ತಿ ದೈಹಿಕ ಶಿಕ್ಷಣದಿಂದ ಸಾಧಿಸಲಿಕ್ಕೆ ಸಾಧ್ಯವಾಗ್ತದೆ. ಕ್ರೀಡೆಯು ಮಾನವನ ಜೀವನದ ಒಂದು ಅವಿಭಾಜ್ಯ ಅಂಗವಾಗಿದೆ. ಒಂದು ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನು ನಿರ್ಮಿಸಲು ಈ ದೈಹಿಕ ಶಿಕ್ಷಣ ಎಂಬುದು ತುಂಬ ರೀತಿಯ ಸಹಾಯವನ್ನು ಮಾಡ್ತದೆ. ವ್ಯಕ್ತಿ ಬಹಳ ಸೌಂದರ್ಯವಂತನಾಗಿದ್ದರೆ ಮಾತ್ರ ಸಾಲದು, ಅವನು ದೈಹಿಕವಾಗಿ ದೃಢತೆಯನ್ನು ಸಾಧಿಸಬೇಕು. ಆ ದೈಹಿಕ ದೃಢತೆ ಅವನಲ್ಲಿ ಬರುವುದು ಇಂತಹ ಶಾಲಾ ಸಮಯದಲ್ಲಿ ಅವನು ಕ್ರೀಡಾಕೂಟದಲ್ಲಿ ಭಾಗಿಯಾಗಿ ತನ್ನ ಸಾಮರ್ಥ್ಯವನ್ನು ಬೆಳೆಸಲಿಕ್ಕೆ ಅವನಿಗೆ ಸಹಕಾರಿಯಾಗ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಪ್ರತಿ ವರ್ಷವೂ ಕೂಡ ವಾರ್ಷಿಕ ಕ್ರೀಡಾಕೂಟವನ್ನು ಮಾಡಿಕೊಂಡು ಮತ್ತು ಅದರಲ್ಲಿ ಕೆಲವು ಪಂದ್ಯಾಟವನ್ನು ಮಾಡಿಕೊಂಡು ಮತ್ತು ಸಾಂಸ್ಕೃತಿಕ ಆಟಗಳನ್ನೆಲ್ಲ ನಡೆಸಿಕೊಂಡು ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು ಅದರ ಸಮಾರಂಭದಲ್ಲಿ ನಾವಿದ್ದೇವೆ. ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆ. ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಲ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಜನನಿಯ ಜೋಗುಲ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಲಿನ ಮಾಲೆ, ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಲಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ್ ಧ್ಯಾನ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ್ ಧ್ಯಾನ. ಜನಗಣ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಮಾನಸಿಕವಾಗಿ ಆಗಿರ್ಬೋದು, ಬೌದ್ಧಿಕವಾಗಿ ಆಗಿರ್ಬೋದು, ಅದು ಒಂದಕ್ಕೊಂದು ಪೂರಕವಾಗಿದ್ದರೇ ಚೆನ್ನಾಗ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಮಕ್ಕಳು ಕೂಡ ಇದರಲ್ಲಿ ಅವಕಾಶ ವಂಚಿಸಿಕೊಂಡು ಬಂದಿದ್ದೇವೆ. ಈಗ ಅದರ ಸಮಾರಂಭದ ಈ ವೇದಿಕೆಯಲ್ಲಿ ನಾವೆಲ್ಲರೂ ಇದ್ದೇವೆ. ತಕ್ಕಂಥ ಅತಿಥಿಗಳನ್ನು ಮತ್ತು ನಮ್ಮೆಲ್ಲ ಈ ಸಭಾಂಗಣದ ಸೇರತಕ್ಕಂಥ ಎಲ್ಲರನ್ನು ಕೂಡ ಆತ್ಮೀಯತೆಯಿಂದ ಪ್ರೀತಿಯಿಂದ ಸ್ವಾಗತಿಸಲು ಮುಂದಾಗ್ತಾ ಇದ್ದಾರೆ ನಮ್ಮ ಜಂಟಿ ಶಿಕ್ಷಣ ಸಂಸ್ಥೆಯ ಮುಖ್ಯ ಗುರುಗಳಾಗಿರತಕ್ಕಂಥ ಸನ್ಮಾನ್ಯ MH ಮಲಾರ್ ಇವರು. ಶೈಕ್ಷಣಿಕ ವರ್ಷದಲ್ಲಿ ಪಠ್ಯ ಚಟುವಟಿಕೆಗಳು ಎಷ್ಟು ಅಗತ್ಯವೋ, ಫಲಿತಾಂಶಗಳು ಎಷ್ಟು ಮುಖ್ಯವೋ, ಹಾಗೆ ಪಠ್ಯೇತರ ಚಟುವಟಿಕೆಗಳಿರುವಂತಹ ಆಟೋಟಗಳು ಅಥವಾ ಇತರ ಚಟುವಟಿಕೆಗಳು ಕೂಡ ಅಷ್ಟೇ ಬಹಳ ಮುಖ್ಯ ಎಂಬುದನ್ನು ನಮ್ಮ ಸಂಸ್ಥೆ ಈಗಾಗಲೇ ತೋರಿಸಿಕೊಟ್ಟಿದೆ. ಆ ನೆಲೆಯಲ್ಲಿ ಅನೇಕ ರೀತಿಯ ಕ್ರೀಡೆಗಳನ್ನು ಹಮ್ಮಿಕೊಂಡು ಮಕ್ಕಳ ಕ್ರೀಡೋತ್ಸವಕ್ಕೆ ಅವಕಾಶವನ್ನು ಕೊಟ್ಟದಲ್ಲದೆ
ಬಾಹ್ಯ ಚಟುವಟಿಕೆ ಆದಂತಹ ಅಂತಾರಾಷ್ಟ್ರ ಮಟ್ಟದಲ್ಲಿ ನಡೆದಂತಹ ಸ್ಕೌಟ್ ಆ್ಯಂಡ್ ಗೈಡ್ಸ್ನಲ್ಲಿ ಕೂಡ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಅಧ್ಯಾಪಕರುಗಳು ಭಾಗವಹಿಸಿಕೊಂಡು ಪಠ್ಯೇತರ ಚಟುವಟಿಕೆಗಳು ಕೂಡ ಹೆಚ್ಚಿನ ಆದ್ಯತೆಯನ್ನು ನಮ್ಮ ಸಂಸ್ಥೆ ನೀಡುತ್ತಾ ಬಂದಿದೆ. ಈ ನೆಲೆಯಲ್ಲಿ ಇವತ್ತು ವಾರ್ಷಿಕ ಕ್ರೀಡೋತ್ಸವದ ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿ ಬಹುಮಾನ ವಿತರಣಾ ಕಾರ್ಯಕ್ರಮದ ವೇದಿಕೆಯಲ್ಲಿ ನಾವೆಲ್ಲ ಇದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆಯ ನೇತಾರರು, ಉಳ್ಳಾಳ ಕೇಂದ್ರ ಜುಮ್ಮಾ ಮಸೀದಿಯ ಗೌರವಾನ್ವಿತ ಅಧ್ಯಕ್ಷರು, ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ಗಳ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ರಶೀದ್ ಹಾಜಿಯವರು ಇವತ್ತಿನ ಈ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುತ್ತಾರೆ. ಬಹುಶಃ ಬಹಳ ಮುಖ್ಯವಾಗಿ ರಶೀದ್ ಹಾಜಿಯವರು ಕೇಂದ್ರ ಜುಮ್ಮಾ ಮಸೀದಿಯ ಚುಕ್ಕಾಣಿಯನ್ನು ಹಿಡಿದುಕೊಂಡು 7 ವರ್ಷವನ್ನು ಸವೆದುಕೊಂಡು ಸಂತಸದಲ್ಲಿ ಇವತ್ತಿದ್ದಾರೆ ಅಂತ ಹೇಳಿಕೆ ಸಂತೋಷ ಪಡ್ತೇನೆ. ಅವರಲ್ಲಿ ಒಂದು ತೃಪ್ತಿ ಇದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಯಾಕೆಂದರೆ ಉಳ್ಳಾಳ ಜನತೆಯ ಪ್ರೀತಿಯನ್ನು ಗಳಿಸಿದಂತಹ, ಉಳ್ಳಾಳ ಜನತೆಯ ನೇತಾರರಾಗಿ ಸರ್ವ ಜನರಲ್ಲಿಯೂ ಕೂಡ ಸೈ ಎನಿಸಿಕೊಂಡಂತಹ, ಎಲ್ಲ ಕಡೆಯಲ್ಲಿ ಕೂಡ ಮನ್ನಣೆಯನ್ನು ಪಡೆಯತಕ್ಕಂಥ ಸೇವಾ ಮನೋಭಾವನೆಯನ್ನು ತನ್ನಲ್ಲಿ ತೊಡಗಿಸಿಕೊಂಡಂತಹ ಒಂದು ಉದಾತ್ತ ವ್ಯಕ್ತಿತ್ವವನ್ನು ನಿರ್ಮಿಸಿಕೊಂಡಂತಹ ಸನ್ಮಾನ್ಯ ರಶೀದ್ ಹಾಜಿಯವರು ನಮ್ಮ ಸಂಸ್ಥೆಯಲ್ಲಿ ಕೂಡ ದೀರ್ಘಕಾಲದಲ್ಲಿ ಅಧ್ಯಕ್ಷ ಸ್ಥಾನವಾಗಿದ್ದುಕೊಂಡು ನಮ್ಮ ಸಂಸ್ಥೆಗಳಿಗೆ ಚುಕ್ಕಾಣಿಯನ್ನು ಹಿಡ್ಕೊಂಡು ಈ ಸಂಸ್ಥೆಯನ್ನು ಯಶಸ್ವಿಯತ್ತ ಕೊಂಡೊಯ್ದಿದ್ದಾರೆ ಎಂದು ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅಲ್ಲಾಹು ಅವರಿಗೆ ದೀರ್ಘಾಯುಷು ಆರೋಗ್ಯವನ್ನು ಕೊಡಲಿ. ಇದೇ ರೀತಿಯಲ್ಲಿ ಸಮಾಜದ ಸೇವೆಯನ್ನು ಮಾಡುವಂಥ ಸೌಭಾಗ್ಯವನ್ನು ಅಲ್ಲಾಹು ಅವರಿಗೆ ನೀಡಲಿ ಅಂತೇಳಿ ನಾನು ಪ್ರಾರ್ಥಿಸುತ್ತಾ, ನಮ್ಮ ಕಾರ್ಯಕ್ರಮಕ್ಕೆ ಬಹಳ ತುರ್ತಲ್ಲಿ ಕಾರ್ಯಕ್ರಮಕ್ಕೆ ಬರ್ತಾರೋ ಇಲ್ಲ ಎಂಬಂಥ ಒಂದು ಭಾವನೆ ಇತ್ತು ನನಗೆ. ಯಾಕೆಂದರೆ ಹಳೆಕೋಟೆಯಲ್ಲಿ ಎಂದ ಕಾರ್ಯಕ್ರಮ ಆಗಲಿ, ಹಳೆ ಕಾಲದಲ್ಲಿ ಅವರನ್ನು ಕಾಣಲಿಲ್ಲ. ನನ್ನ ಮನಸ್ಸಲ್ಲೇ ಅನಿಸ್ತಾ ಇತ್ತು, ಇಲ್ಲಿ ಕೂಡ ನಮಗೆ ಬರುವುದು ಕಷ್ಟವಾ ಅಂತ ಭಾವಿಸಿಕೊಂಡಿದ್ದೆ. ಏನೋ ನಾನು ಅಂದುಕೊಂಡದ್ದು ಆಗಲಿಲ್ಲ. ಅವರು ನಿಜವಾಗಿ ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ನನಗೆ ಸಹ ಒಂದು ಅನಿಸಿತ್ತು, ನನ್ನ ಸೇವಾವಧಿಯ ಕೊನೆಯ ಕಾರ್ಯಕ್ರಮ ಸರ್ ಇದು, ನನ್ನ ಕಾರ್ಯಕ್ರಮದ ಕೊನೆಯ ಕಾರ್ಯಕ್ರಮ ಇದು. ಆ ಕಾರ್ಯಕ್ರಮದಲ್ಲಿ ಅವರನ್ನೊಂದು ನಾನು ಕಂಡಾಗ ನನಗೆ ಒಂದು ಸಂತೋಷ ಮತ್ತು ಹೆಮ್ಮೆ. ನನ್ನ ಕೊನೆಯಲ್ಲಿ ನಿರ್ಗಮಿಸಿರುವಂತಹ ಸಂದರ್ಭದಲ್ಲಿ ನನ್ನನ್ನು ಒಂದು ರೀತಿಯಲ್ಲಿ ಸಂತೋಷದಲ್ಲಿರುವಂತಹ ಈ ಸಂದರ್ಭದಲ್ಲಿ ತಾವುಗಳು ಇದ್ದಿದ್ದರೆ ಬಹಳ ಚೆನ್ನಾಗಿತ್ತು ಅಂತ ನನ್ನ ಮನಸ್ಸಿನಲ್ಲಿತ್ತು. ಅದನ್ನು ಅವರು ಹೇಳಿಕೊಳ್ಳಿಕ್ಕೆ ಆಗಲಿಲ್ಲ. ಆದರೆ ಅವರಲ್ಲಿ ಇತ್ತಂತೆ ಆ ಭಾವನೆ. ಖಂಡಿತವಾಗಿಯೂ ಇಂತಹ ನಾಯಕರು ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ಸದಾ ಪ್ರೇರೇಪಿಸುವರು. ನನಗೆ ಅವರ ಅವಧಿಯಲ್ಲಿ ಏನು ಕಷ್ಟ ಆಗಲಿಲ್ಲ. ನಮ್ಮ ಶಿಕ್ಷಣ ಕ್ಷೇತ್ರಕ್ಕೆ ಪೂರ್ಣವಾದ ಸಹಕಾರವನ್ನು ನೀಡಿದ್ದಾರೆ. ಅವರ ಕೈಲಾದ ಸಾಹಸವನ್ನು ಕೊಟ್ಟಿದ್ದಾರೆ. ಅವರು ಅನೇಕ ಸಮಸ್ಯೆಯನ್ನು ಎದುರಿಸುವ ಮಧ್ಯದಲ್ಲಿ ಕೂಡ ನಮ್ಮ ಜೊತೆಯಲ್ಲಿದ್ದುಕೊಂಡು ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಸಹಿ ಕೊಟ್ಟು ನಮ್ಮನ್ನು ಮುಂದೆ ಬಂದಿದ್ದಾರೆ. ದೇವರವರಿಗೆ ದೀರ್ಘಾಯುಷು ಆರೋಗ್ಯ ಕೊಡಲಿ. ಅದೇ ರೀತಿಯಲ್ಲಿ ಈ ಒಂದು ಜುಮ್ಮಾ ಮಸೀದಿ ಚುಕ್ಕಾಣಿಯನ್ನು ಮುಂದೆ ಹಿಡಿಯುವಂಥ ಒಂದು ಸೌಭಾಗ್ಯ ಅವರಿಗೆ ಸಿಗಲಿ ಅಂತ ಹೇಳುತ್ತಾ ಪ್ರಾರ್ಥಿಸುತ್ತಾ ಅವರು ನಾನು ನನ್ನ ಹೃದಯ ಸ್ಪರ್ಶಿಯಾಗಿ ಅವರನ್ನು ಪ್ರೀತಿಪೂರ್ವಕ ಸ್ವಾಗತಿಸಿದ್ದೇನೆ. ಸರ್, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಹುಮಾನ ವಿತರಣೆಯನ್ನು ಮಾಡಲಿದ್ದಂಥ ಉಳ್ಳಾಳ ಕೇಂದ್ರ ಜುಮ್ಮಾ ಮಸೀದಿಯ ಗೌರವಾನ್ವಿತ ಉಪಾಧ್ಯಕ್ಷರು ಸನ್ಮಾನ್ಯ ಮೋನು ಇಸ್ಮಾಯಿಲ್ ರವರು, ನಮ್ಮ ಸಂಸ್ಥೆಯಲ್ಲಿ ನಾನು ಬಂದಂದಿನಿಂದ ಇವತ್ತಿನವರೆಗೆ 1984ರಿಂದ 2003ರ ಇವತ್ತಿನವರೆಗೆ ಅಲ್ಹಮ್ದುಲಿಲ್ಲಾ ಈ ಸಂಸ್ಥೆಯ ಶಾಲಾ ಅಭಿವೃದ್ಧಿ ಸಮಿತಿಯ ಸದಸ್ಯರಾಗಿದ್ದು ಸಕ್ರಿಯವಾಗಿ ಈ ಸಂಸ್ಥೆಯ ಪ್ರಾರಂಭದಿಂದ ಹಿಡಿದು ಈ ಇವತ್ತಿನವರೆಗೆ ಇಲ್ಲಿ ಏನೆಲ್ಲ ಆಗುತ್ತೆ, ಹೇಗೆ ಆಯಿತು ಎಲ್ಲವನ್ನು ಕೂಡ ಬಲ್ಲವರು ಅವರು. ನಮ್ಮನ್ನು ಹತ್ತಿರದಲ್ಲಿ ನಮ್ಮ ಸಂಸ್ಥೆಯ ಬಗ್ಗೆ ಕಂಡವರು, ಈ ಸಂಸ್ಥೆಯ ಬಗ್ಗೆ ಪ್ರಗತಿಯ ಬಗ್ಗೆ ಚಿಂತನೆ ಮಾಡಿದವರು, ಕೆಲವೊಮ್ಮೆ ಬಹಳ ಎತ್ತರ ಧ್ವನಿಯಲ್ಲಿ ಮಾತನಾಡಿದವರು, ಈ ಸಂಸ್ಥೆಗೋಸ್ಕರವಾಗಿ ತಮ್ಮನ್ನು ಅರ್ಪಣಾ ಭಾವನೆಯಿಂದ ತೊಡಗಿಸಿಕೊಂಡು ನಮ್ಮ ಜೊತೆಯಲ್ಲಿ ಸಾಥ್ ಕೊಟ್ಟವು. ಅನೇಕ ಬಾರಿ ಅವರ ಮನೆಗೆ ಹೋಗಿ ಉಪದ್ರ ಮಾಡಿದ್ದೇವೆ, ಬಹಳಷ್ಟು ಉಪದ್ರ ಕೊಟ್ಟಿದ್ದೇವೆ ಸರ್. ನಾನು ಕೊಟ್ಟಷ್ಟು ಉಪದ್ರ ಅವರಿಗೆ ಯಾರು ಕೊಡಲಿಲ್ಲ ಅಂತ ಭಾವಿಸ್ತೇನೆ. ಆದರೂ ಅದನ್ನು ಸಹಿಸಿಕೊಂಡು ಶಾಲಾ ಹಿತದೃಷ್ಟಿಯಿಂದ ನನ್ನ ಬೆನ್ನಾಗಿ ನಿಂತುಕೊಂಡು ನನ್ನ ಎಲ್ಲ ಕೆಲಸಗಳಿಗೆ ತನ್ನನ್ನು ತಾನು ತೊಡಗಿಸಿಕೊಂಡಂಥ ಒಬ್ಬ ವ್ಯಕ್ತಿ ಅಂದರೆ ಮೋನು ಇಸ್ಮಾಯಿಲ್ ಅವರು. ಇವತ್ತು ಕೂಡ ಅವರು ಬೆಳಗ್ಗೆ ಫೋನ್ ಮಾಡಿದಾಗ ಹೀಗೆ ಸಂಗತಿ, ನನ್ನ ಮಗಳು ನಿನ್ನೆ ಡಿಸ್ಚಾರ್ಜ್ ಆಗಿ ಬಂದು ಇವತ್ತು ಅವರನ್ನು ಮತ್ತೊಂದು ಡಾಕ್ಟರ್ ಕರ್ಕೊಂಡು ಹೋಗಲಿಕ್ಕಿದ್ದೇನೆ, ನೀವು ಸ್ವಲ್ಪ ಸುಧಾರಿಸಿಬಿಡಿ ಅಂದಾಗ ನನಗೆ ಮನಸ್ಸಿಗೆ ನೋವಾಯಿತು. ನಮ್ಮ ಕಾರ್ಯಕ್ರಮದಲ್ಲಿ ಕೊನೆಯಲ್ಲೂ ಈ ಕಾರ್ಯಕ್ರಮಕ್ಕೆ ಅವರು ಬರಲಿಕ್ಕೆ ಆಗಲಿಲ್ಲ ಅಂತ ತಿಳ್ಕೊಂಡು ಭಾವಿಸಿಕೊಂಡಿದ್ದೆ. ಏನು ನನ್ನ ಅದೃಷ್ಟ ಚೆನ್ನಾಗಿದೆ, ಅಧ್ಯಕ್ಷರು ಉಪಾಧ್ಯಕ್ಷರು ಒಟ್ಟಿಗೆ ಹಾಕಿಕೊಂಡು ಬಂದಾಗ ನನಗೆ ಬಹಳ ಸಂತೋಷ ಅನಿಸಿತು ಅಂತ ಭಾವಿಸ್ಕೊಳ್ತಾ ಇದ್ದೇನೆ.
ಮೋನು ಇಸ್ಮಾಯಿಲ್ ಅವರಿಗೆ ಅಲ್ಲಾಹು ದೀರ್ಘಾಯುಷು ಆರೋಗ್ಯವನ್ನು ನೀಡಿ ಈ ಸಂಸ್ಥೆಯನ್ನು ಇನ್ನೂ ಮುಂದಕ್ಕೆ ಕೊಂಡು ಹೋಗುವಲ್ಲಿ ಅಲ್ಲಾಹ್ ಅವರಿಗೆ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತಾ, ಅವರೆಲ್ಲ ಕಷ್ಟ ಕಾರ್ಯಗಳನ್ನು ಕೂಡ ಅಲ್ಲಾಹು ತೊಲಗಿಸಲಿ ಎಂದು ಪ್ರಾರ್ಥಿಸುತ್ತಾ ನಾನು ಅವರನ್ನು ಈ ಕಾರ್ಯಕ್ರಮಕ್ಕೆ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಯ್ಯದ್ ಮದೀನಾ ಚಾರಿಟಬಲ್ ಟ್ರಸ್ಟಿನ ಗೌರವಾನ್ವಿತ ಉಪಾಧ್ಯಕ್ಷರು ಅಲ್ಹಾಜ್ ಇಬ್ರಾಹಿಂ ರವರು ನಮ್ಮ ಜೊತೆಯಲ್ಲಿದ್ದಾರೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಅನೇಕ ವರ್ಷಗಳ ಕಾಲ ಬೇರೆ ಬೇರೆ ಶಿಕ್ಷಣ ಸಂಸ್ಥೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡು ಬಹುಶಃ ಸಯ್ಯದ್ ಮದೀನಾ ಚಾರಿಟಬಲ್ ಟ್ರಸ್ಟ್ನಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಚಾರಗಳು, ಅದು ಶಿಕ್ಷಕರ ನೇಮಕಾತಿ ಇರಲಿ, ಶಾಲಾ ಮಾನ್ಯತೆ ಇರಲಿ, ಮತ್ತೊಂದು ಮಗದೊಂದು ಕಚೇರಿ, ಎಲ್ಲ ಕೆಲಸಗಳು ಶಿಕ್ಷಕರಷ್ಟೇ ಬಲ್ಲವರು ಅಂತ ಹೇಳಿದ್ರೆ ಅಲ್ಹಾಜಿ UK ಇಬ್ರಾಹಿಂರು ಅವರು ಇವತ್ತು ನಮ್ಮ ಜೊತೆಯಲ್ಲಿ ಇದ್ದುಕೊಂಡು ನಮ್ಮ ಕಾರ್ಯಕ್ರಮವನ್ನು, ಅವರ ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಇತ್ತು, ವಿದ್ಯಾರ್ಥಿಗಳಿಗೆ SLC ವಿದ್ಯಾರ್ಥಿಗಳಿಗೆ ಒಂದು ತರಬೇತಿ ಕಾರ್ಯಕ್ರಮ, ಅದನ್ನು ಮಾಡಿದರೆ ಪ್ರಾರಂಭ ಮಾಡಿ ನಮ್ಮಲ್ಲಿಗೆ ಬಂದಿದ್ದಾರೆ. ನಮ್ಮ ಮೇಲೆ ಪ್ರೀತಿ ಇಟ್ಟು ಅವರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕೋಟೆಪುರ ಜುಮ್ಮಾ ಮಸೀದಿಯ ಗೌರವಾನ್ವಿತ ಅಧ್ಯಕ್ಷರು ನನ್ನ ಆತ್ಮೀಯ ಮಿತ್ರ ಅಬ್ಬಾಸ್ UK ಅವರು ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ನನ್ನ ಜೊತೆಯಲ್ಲಿ ಫೋನ್ ಮಾಡಿದ ಕೂಡಲೇ ಏನಿದ್ದರೂ ಕೂಡ, ಎಷ್ಟು ಕಷ್ಟ ಇದ್ದರೂ, ಯಾವ ಬಿಡುವಿಲ್ಲದ ಕೆಲಸ ಇದ್ದರೂ ಕೂಡ ನನಗೆ ಸಾಥ್ ಕೊಟ್ಟು ನಮ್ಮ ಜೊತೆಯಲ್ಲಿ ಸದಾ ಇಲ್ಲಿ ಅಧ್ಯಕ್ಷರಾದ ನಂತರ ಇವತ್ತಿನವರೆಗೂ ನನ್ನ ಜೊತೆಯಾಗಿ ಎಲ್ಲ ವಿಚಾರ ಕೈಗೊಟ್ಟವರು ಅಬ್ಬಾಸ್ರು. ಆದ್ದರಿಂದ ಅಬ್ಬಾಸ್ರವರು ನಾನು ಹೇಳುವುದೇನೆಂದರೆ, ಕೋಟೆಪುರದಲ್ಲಿ ಹೇಗೆ ಮಸೀದಿ ಮತ್ತು ಮದ್ರಸೆಗಳಿವೆಯೋ ಹಾಗೆ ಈ ಶಾಲೆಯನ್ನು ಮುಂದಕ್ಕೆ ಕೊಂಡು ಹೋಗಬೇಕು. ನೀವು ಎಲ್ಲವನ್ನು ದರ್ಗಕ್ಕೆ ಬಿಡುವುದಲ್ಲ ಅಂತ ಹೇಳ್ತಾ ಇದ್ದಾಗ ಅವರು ಹೇಳಿದರು, ಈ ಊರಿನವರಿಗೆ ಶಾಲೆ ಬಗ್ಗೆ ಇನ್ನೂ ಅರಿವಾಗಿಲ್ಲ ಅಂತೇಳಿ. ಶಾಲೆ ಎಂಬುದು ಪ್ರತ್ಯೇಕ ಎಂಬುದು ಭಾವಿಸಿಕೊಳ್ಬೇಡಿ, ಮುಂದೆ ಈ ಶಾಲೆ ಬೆಳಗಬೇಕು. ಮುಂದೆ ಇದು ಶಾಲೆ ಇಂಗ್ಲೀಷ್ ಮಾಧ್ಯಮ ಶಾಲೆ ಪ್ರಾರಂಭವಾಗಿದೆ, ಇಲ್ಲಿಗೆ ಪೂರ್ತಿ ನಿಮ್ಮ ಸಹಕಾರ ಬೇಕು. ನೀವು ಸಹಕಾರ ಮಾಡಿದರೆ ಖಂಡಿತವಾಗಿಯೂ ಈ ಕೋಟೆಪುರದಲ್ಲಿ ಖಂಡಿತವಾಗಿಯೂ ಶಿಕ್ಷಣ ಸಂಸ್ಥೆ ಬೆಳಗಲಿಕ್ಕೆ ಸಾಧ್ಯವಾಗಿದೆ ಅಂತ ಸದಾ ಅವರನ್ನು ಹೇಳ್ತಾ ಇದ್ದೇನೆ. ನಮಗೆ ಇಷ್ಟರವರೆಗೆ ಎಲ್ಲ ವಿಚಾರದಲ್ಲಿ ಕೂಡ ಅವರು ನಮಗೆ ಸಹಕಾರ ನೀಡಿದ್ದಾರೆ. ನಾನು ಸನ್ಮಾನ್ಯ UK ಅಬ್ಬಾಸ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸರ್, ಸಯ್ಯದ್ ಮದನಿ ದರ್ಗಾ ಸಮಿತಿಯ ಗೌರವಾನ್ವಿತ ಸದಸ್ಯರಂತ ಹಮ್ಮಬ್ಬರವರು ಶಾಲಾ ಅಭಿವೃದ್ಧಿ ಸಮಿತಿ ಸದಸ್ಯರು ಆಗಿದ್ದಾರೆ. ನಮ್ಮ ಜೊತೆಯಲ್ಲಿದ್ದುಕೊಂಡು ಎಲ್ಲ ಕಾರ್ಯಕ್ರಮಕ್ಕೆ ನಮಗೆ ಸಲಹೆ ಮತ್ತು ಸೂಚನೆ ನೀಡಿಕೊಂಡು ನಮ್ಮ ಜೊತೆಯಲ್ಲಿ ಬಂದವರು, ಅವರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕೋಟೆಪುರ ಜುಮ್ಮಾ ಮಸೀದಿಯ ಗೌರವಾನ್ವಿತ ಉಪಾಧ್ಯಕ್ಷರಂತ ಸನ್ಮಾನ್ಯ ಅಬೂಬಕರ್ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ನಮ್ಮ ಜೊತೆಯಲ್ಲಿ ಸದಾ ನಮ್ಮ ಸಲಹೆ ಸೂಚನೆ ನಮಗೆ ನೀಡುತ್ತಾ ಬಂದಂಥವರು ಅಬೂಬಕರ್ ರವರು, ಅವರ ಎರಡು ಸುಪುತ್ರರು ಕೂಡ ನಮ್ಮ ಇವತ್ತು ಶಾಲಾಭಿವೃದ್ಧಿ ಸಮಿತಿಯಲ್ಲಿದ್ದಾರೆ. ನಮ್ಮನ್ನು ತೊಡಗಿಸಿಕೊಂಡು, ನಮ್ಮ ಮಕ್ಕಳನ್ನ ಜೊತೆಯಲ್ಲಿ ನಮ್ಮನ್ನು ತೊಡಗಿಸಿಕೊಂಡಂಥ ಅಬೂಬಕರ್ ಸಾಹೇಬ್ರವರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೆ. ಅದೇ ರೀತಿಯಲ್ಲಿ ಮತ್ತೋರ್ವರು ನನ್ನ ಆತ್ಮೀಯ ಮಿತ್ರ ಶಾಲಾ ಅಭಿವೃದ್ಧಿ ಸಮಿತಿಯ ಸದಸ್ಯರು ಹಮೀದ್ರವರು, ಇವರು ಕೂಡ ಅಷ್ಟೇ ಶಾಲೆ ಪ್ರಾರಂಭದಿಂದ ಇವತ್ತಿನವರೆಗೆ ಅಲ್ಹಮ್ದುಲಿಲ್ಲಾಹ್ ಮಾಷಾ ಅಲ್ಲಾ ನಮ್ಮ ಶಾಲಾ ಅಭಿವೃದ್ಧಿ ಸಮಿತಿಯ ಓರ್ವ ಸದಸ್ಯರಾಗಿದ್ದುಕೊಂಡು, ನಮ್ಮ ಪೋಷಕರಾಗಿದ್ದುಕೊಂಡು ಶಾಲೆಯ ಬಗ್ಗೆ, ಅಭಿವೃದ್ಧಿಯ ಬಗ್ಗೆ ಸದಾ ಚಿಂತಿಸುವಂಥವರು ಹಮ್ಮಿದ್ರವರಾಗಿದ್ದಾರೆ. ಇವತ್ತು ಕೂಡ ಅವರು ಆಫೀಸಿಗೆ ಹೋಗಿದ್ರು, ದಯಮಾಡಿ ಒಂದು ಕಾಲಗಂಟೆ ನಮ್ಮ ಜೊತೆಯಲ್ಲಿ ಬನ್ನಿ ಅಂತ ಕೇಳಿಕೊಂಡಾಗ ಕೂಡಲೇ ಒಪ್ಪಿಕೊಂಡು ಬಂದಿದ್ದಾರೆ. ಅವರಿಗೆ ಕೂಡ ದೇವರು ದೀರ್ಘಾಯುಷು ನೀಡಲಿ ಅಂತ ಪ್ರಾರ್ಥಿಸುತ್ತಾ ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸರ್, ಅದೇ ರೀತಿಯಲ್ಲಿ ಶಾಲಾ ಅಭಿವೃದ್ಧಿ ಸಮಿತಿಯ ಸದಸ್ಯರು ನನ್ನ ಆತ್ಮೀಯ ಹಳ ವಿದ್ಯಾರ್ಥಿ ಮಿತ್ರವನಾದಂತಹ ನಮ್ಮೆಲ್ಲರ ಸಹೋದರು ಆದಂಥ ನವಾಜ್ ಅಬೂಬಕರ್ ಸಾಹೇಬರ ಮಗ ನವಾಜ್ ಅವರು ಇದ್ದಾರೆ. ನವಾಜ್ ಮತ್ತು ಫಯಾಜ್ ಇಬ್ಬರು ಅವಳಿ ಜವಳಿಗಳು, ಎಲ್ಲ ಕೆಲಸ ನಮ್ಮ ಜೊತೆಯಲ್ಲಿ ಸಾಥ್ ನೀಡುವರು. ಒಬ್ಬರು ಬಲಕ್ಕೆ ಒಬ್ಬರು ಎಡಕ್ಕೆ ಇದ್ದ ಹಾಗೆ ಬ್ಯುಸಿ ಶೆಡ್ಯೂಲ್ ಇದ್ದರೂ ಕೂಡ ಅವರು ಬಂದಿದ್ದಾರೆ. ಆದ್ದರಿಂದ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ KMK ಮಂಜನಡಿಯವರು ತುರ್ತಾಗಿ ಬಂದು ಹೋಗಿದ್ದಾರೆ, ಅವರಿಗೂ ಕೂಡ ನಾನು ಪರೋಕ್ಷವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಹೊಸಕೂರಲ್ ಚಾಲನ್ನ ಆಸಿಫ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ, ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ನನ್ನೆಲ್ಲ ಸಹೋದ್ಯೋಗಿ ಬಂಧು ಭಗಿನಿಯರು, ಪ್ರೀತಿಯ ವಿದ್ಯಾರ್ಥಿಗಳು. ಅದೇ ರೀತಿಯಲ್ಲಿ ಕಳೆದ ಸಲ ನಮ್ಮ ಶೈಕ್ಷಣಿಕ ವರ್ಷದಲ್ಲಿ SLCಯಲ್ಲಿ ಡಿಸ್ಟಿಂಕ್ಷನ್ ಅಂಕವನ್ನು ಗಳಿಸಿ ನಮ್ಮ ಶಾಲೆಯ ಕೀರ್ತಿ ತಂದಂಥ ಶಾಕೀರ್ ಅವರು ಮತ್ತು ಅವರ ಮನೆಯವರು ಕುಟುಂಬ ಸಮೇತವಾಗಿ ಬಂದಿದ್ದಾರೆ. ಅವರಿಗೂ ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮ ಆಗಮಿಸಿದ ಸರ್ವರಿಗೂ ಕೂಡ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಾ, ನಮ್ಮ ವಿದ್ಯಾರ್ಥಿಗಳಿಗೂ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಾನು ಸ್ವಾಗತವನ್ನು ಬಯಸುತ್ತಾ ನನ್ನ ಸ್ವಾಗತ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್. ಶಾಲೆಯ ಸಂಸ್ಥೆಗೆ ಸಹಕರಿಸಿದಂಥ ಎಲ್ಲ ಮಹನೀಯರನ್ನು ಸ್ಮರಿಸಿಕೊಂಡು ಪ್ರೀತಿಯ ಮಾತುಗಳಿಂದ ಹೃದಯಾಂತರಾಳದಿಂದ ಎಲ್ಲರಿಗೂ ಸ್ವಾಗತವನ್ನು ನೀಡಿದಂಥ ನಮ್ಮ ಮಾರ್ಗದರ್ಶಕರು ಆಗಿರತಕ್ಕಂಥ ನಮ್ಮ ಜಂಟಿ ಶಿಕ್ಷಣ ಸಂಸ್ಥೆಯ ಮುಖ್ಯ ಗುರುಗಳಾಗಿರತಕ್ಕಂಥ ಸನ್ಮಾನ್ಯ MH ಮಲಾರ್ ಅವರೇ,
ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. 2022-23ನೇ ಶೈಕ್ಷಣಿಕ ವರ್ಷದಲ್ಲಿ ನಡೆದಂತಹ ವಾರ್ಷಿಕ ಕ್ರೀಡಾಕೂಟ ಮತ್ತು ಇತರ ಪಂದ್ಯಾಟಗಳು ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳ ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ನಾವು ಮುಂದಾಗ್ತಾ ಇದ್ದೇವೆ. ಮೊದಲಿಗೆ ಪ್ರಾಥಮಿಕ ವಿಭಾಗದ ವಿದ್ಯಾರ್ಥಿಗಳಿಗೆ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಬಹುಮಾನವನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನೆರವೇರಿಸಲು ಮುಂದಾಗ್ತಾ ಇದ್ದಾರೆ ಕುಮಾರಿ ಸಪ್ನಾ, ಸಹಶಿಕ್ಷಕಿ. ತರಗತಿ ಕಲಿಕೆಯಲ್ಲಿ ಬಹುಮಾನ ವಿಜೇತರು ಫಸ್ಟ್ ಬಾಯ್ಸ್ ಅಲ್ಲಿ ಸಲ್ಮಾನುಲ್ ಫಾರಿಶ್. ಈ ಪ್ರಶಸ್ತಿಯನ್ನು ಸೈಯದ್ ಮದಿಲ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಅಬ್ದುಲ್ ರಶೀದ್ ಹಾಜಿ ಅವರು ಈ ಪ್ರಶಸ್ತಿಯನ್ನು ಮಕ್ಕಳಿಗೆ ವಿತರಿಸಿ 7th ಸ್ಟ್ಯಾಂಡರ್ಡ್ ಅಹಮದ್ ನಾಜಿಮ್. ವಿದ್ಯಾರ್ಥಿಗಳು ಬೇಗ ಬರಬೇಕು. 3rd ಪ್ರೈಸ್ ರಿಮಾಸ್ ಶಾಹಿಲ್ 7th ಸ್ಟ್ಯಾಂಡರ್ಡ್. 7th ಗರ್ಲ್ಸ್ ಫಾತಿಮಾ ರಿದಾ. 2nd ಪ್ಲೇಸ್ ಶಿಫಾನಾ. 3rd ಪ್ಲೇಸ್ ಮುರ್ಷಿದಾ. ವಿದ್ಯಾರ್ಥಿಗಳು ಬೇಗ ಬರಬೇಕು. 6th ಸ್ಟ್ಯಾಂಡರ್ಡ್ ಮೊಹಮ್ಮದ್ ಆದೀನ್ 1st ಪ್ಲೇಸ್. 2nd ಪ್ಲೇಸ್ ಮೊಹಮ್ಮದ್ ಶದೀದ್. 3rd ಪ್ಲೇಸ್ ಮೊಹಮ್ಮದ್ ರಿಪಾಸ್. ವಿದ್ಯಾರ್ಥಿಗಳು ಚಪ್ಪಾಳೆ ತಟ್ಟಿ ಅವರನ್ನು ಪ್ರೋತ್ಸಾಹಿಸಬೇಕು. ಒಬ್ಬೆ ಹಾಕಿದ್ದಾರೆ. ಗರ್ಲ್ಸ್ ಫಸ್ಟ್ ಪ್ರೈಸ್ ತಸ್ಮಿಯಾ 6th ಸ್ಟ್ಯಾಂಡರ್ಡ್. ಫಾತಿಮಾ ಮಾಶಿತಾ. 3rd ಹಾಜರಾ ಶಾಜಾ 3rd ಪ್ಲೇಸ್. 5th ಸ್ಟ್ಯಾಂಡರ್ಡ್ ಫಸ್ಟ್ ಪ್ರೈಸ್ ಮೊಹಮ್ಮದ್ ಶಿಜಾನ್. 2nd ಪ್ಲೇಸ್ ಮೊಹಮ್ಮದ್ ಅಹಮದ್ ಶಾಮಿಲ್ ಲತೀಫ್. 3rd ಎಲ್ ಶಾಹಿದ್ ಅಫ್ಲಾಲ್. ಎಲ್ ಶಾಹಿದ್ ಅಫ್ಲಾಲ್ 3rd ಪ್ಲೇಸ್. ಗರ್ಲ್ಸ್ ಫಸ್ಟ್ ಪ್ಲೇಸ್ ನಫೀಶಾ ಜಕಿಯಾ. 2nd ಪ್ಲೇಸ್ ನಫೀಶಾ ಶಾಜಿಯಾ. 3rd ಪ್ಲೇಸ್ ಇಶ್ರತ್. ನೆಕ್ಸ್ಟ್ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದವರು ಫಸ್ಟ್ ಪ್ಲೇಸ್ ನಫೀಶಾ ಜಕಿಯಾ 5ನೇ ತರಗತಿ. 2nd ಪ್ಲೇಸ್ ಹಾಜರಾ ಶಾಜಾ 6ನೇ ತರಗತಿ. 6ನೇ ತರಗತಿ. 3rd ಪ್ಲೇಸ್ ನಫೀಜತ್ ರಫಾ 6th ಸ್ಟ್ಯಾಂಡರ್ಡ್. ಸಂಗೀತ ವೈಯಕ್ತಿಕ ಫಸ್ಟ್ ಒನ್ ಹಲೀಮಾ ರುಷೈದಾ 6th ಸ್ಟ್ಯಾಂಡರ್ಡ್. 2nd ಪ್ಲೇಸ್ ನಫೀಸತುಲ್ ರಫಾ 6th ಸ್ಟ್ಯಾಂಡರ್ಡ್. 3rd ಪ್ಲೇಸ್ ಫಾತಿಮಾ ರಿದಾ 7th ಸ್ಟ್ಯಾಂಡರ್ಡ್. ಸಂಗೀತ ಗ್ರೂಪ್ ಫಸ್ಟ್ ಪ್ಲೇಸ್ ಫಾತಿಮಾ ರಿದಾ ಮತ್ತು ಬಳಗ. 7th ಸ್ಟ್ಯಾಂಡರ್ಡ್. ಅಫ್ಲಾಲ್ ಮತ್ತೆ ಬಳಗ 5th ಸ್ಟ್ಯಾಂಡರ್ಡ್. ಸೆಕೆಂಡ್ ಪ್ಲೇಸ್ ಕಜೀಮ್ ಮತ್ತು ಬಳಗ. 3rd ಪ್ಲೇಸ್ ಅಫ್ಲಾಲ್ ಮತ್ತೆ ಬಳಗ 5ನೇ. ನೆಕ್ಸ್ಟ್ ಚಿತ್ರಕಲೆ ವಿಜೇತರು ಡ್ರಾಯಿಂಗ್ ಕಾಂಪಿಟೇಷನ್ ಫಸ್ಟ್ ನಶ್ವಾ 7th ಸ್ಟ್ಯಾಂಡರ್ಡ್. ನಶ್ವಾ ಧನ್ಯವಾದಗಳು ನಮ್ಮ ಅಧ್ಯಕ್ಷರಿಗೆ ಬಹುಮಾನವನ್ನು ವಿತರಿಸಿ ಮಕ್ಕಳಿಗೆ ಶುಭವನ್ನು ಹಾರೈಸಿದ್ದೀರಿ. ಮುಂದಕ್ಕೆ ಈ ಪ್ರಶಸ್ತಿಯನ್ನು ವಿತರಿಸಲಿಕ್ಕಿದ್ದಾರೆ ಸೈಯದ್ ಮದನ್ ಚಾರಿಟೇಬಲ್ ಟ್ರಸ್ಟ್ನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಮೋನ್ ಇಸ್ಮಾಯಿಲ್ ರವರು ಈ ಒಂದು ಬಹುಮಾನವನ್ನು ಮಕ್ಕಳಿಗೆ ವಿತರಿಸಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. 2nd ಪ್ಲೇಸ್ ರಯಾನ್ 7th ಸ್ಟ್ಯಾಂಡರ್ಡ್ ರಯಾನ್. 3rd ಸಲ್ಮಾನುಲ್ ಫಾರಿಶ್ ಚಿತ್ರಕಲೆ ಸ್ಪರ್ಧೆಯಲ್ಲಿ ವಿಜೇತರು. 6th ಸ್ಟ್ಯಾಂಡರ್ಡಲ್ಲಿ ಫಾತಿಮಾ ಮಾಶಿತಾ 1st ಪ್ಲೇಸ್. 2nd ಪ್ಲೇಸ್ ಮೊಹಮ್ಮದ್ ಕಲಂದರ್ ತಾಜಿಲ್. 3rd ಪ್ಲೇಸ್ ಮೊಹಮ್ಮದ್ ರಿಪಾಸ್. 5ನೇ ತರಗತಿಯಲ್ಲಿ ಚಿತ್ರಕಲಾ ವಿಜೇತರು ಫಸ್ಟ್ ಪ್ಲೇಸ್
ಮೊಹಮ್ಮದ್ ಶಯಾನ್. ಸೆಕೆಂಡ್ ಪ್ಲೇಸ್ ನಫೀಸಾ ನಾಸಿಫಾ. ಥರ್ಡ್ ಪ್ಲೇಸ್ ಶಾಮಿಲ್ ಲತೀಫ್. ಉತ್ತಮ ನಡತೆ. ಫಸ್ಟ್ ಪ್ಲೇಸ್ 7th ಸ್ಟ್ಯಾಂಡರ್ಡ್ ಫಾತಿಮಾ ರಿದಾ. 7th ಸ್ಟ್ಯಾಂಡರ್ಡ್ ಫಾತಿಮಾ ರಿದಾ. ಸೆಕೆಂಡ್ ಪ್ಲೇಸ್ ಮೊಹಮ್ಮದ್ ಉನೈಸ್. 6th ಸ್ಟ್ಯಾಂಡರ್ಡ್ ಮೊಹಮ್ಮದ್ ರೈಫಾನ್. ಉತ್ತಮ ನಡತೆ. ಮೊಹಮ್ಮದ್ ರೈಫಾನ್. ಸೆಕೆಂಡ್ ಆಸಿಯಾ ನಿದಾ. ವಿದ್ಯಾರ್ಥಿಗಳ ಬಹುಮಾನ ನೀಡಿ ಗೌರವಿಸಿದ ನಿಮಗೆ ಧನ್ಯವಾದಗಳು. ಮುಂದಕ್ಕೆ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಇದರ ಉಪಾಧ್ಯಕ್ಷರಾಗಿರತಕ್ಕಂಥ ಶ್ರೀ ಇಬ್ರಾಹಿಂ ಹಾಜಿ ಅವರು ಈ ಒಂದು ಬಹುಮಾನವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. 5ನೇ ತರಗತಿಯ ಉತ್ತಮ ನಡತೆಯಲ್ಲಿ ಫಸ್ಟ್ ಪ್ಲೇಸ್ ನಾಸಿಫಾ. ಸೆಕೆಂಡ್ ಪ್ಲೇಸ್ ಫಾತಿಮಾ ಅಮ್ನಾ. ಆಟೋಟ ಸ್ಪರ್ಧೆಗಳ ವಿಜೇತರ ಪಟ್ಟಿ. ಫಸ್ಟ್ ಪ್ಲೇಸ್ ಬಾಯ್ಸ್ ಅಲ್ಲಿ 7th ಒನ್ ರಿಯಾನ್ ಐಫ್. ಆಟೋಟ ಸ್ಪರ್ಧೆಗಳ ವಿಜೇತರು ರಿಯಾನ್ ಐಫ್ ಫಸ್ಟ್ ಪ್ಲೇಸ್. ಸೆಕೆಂಡ್ ಪ್ಲೇಸ್ ಮಾಹಿರ್. ಥರ್ಡ್ ಪ್ಲೇಸ್ ರಾಯಿಸ್ 7th ಸ್ಟ್ಯಾಂಡರ್ಡ್. ಇಬ್ರಾಹಿಂ ಹಾಜಿ ಅವರಿಗೆ ಧನ್ಯವಾದಗಳು. ಮುಂದೆ ಬಹುಮಾನವನ್ನು ವಿತರಿಸಲಿಕ್ಕಿದ್ದಾರೆ ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಹಮೀದ್ ಮುಸಾನಬ್ಬನವರು ಈ ಒಂದು ಬಹುಮಾನವನ್ನು ಮಕ್ಕಳಿಗೆ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಸರ್. ಆಟೋಟ ಸ್ಪರ್ಧೆಗಳಲ್ಲಿ ವಿಜೇತರಾದ ಗರ್ಲ್ಸ್ 7th ಒನ್ ಫಸ್ಟ್ ಆಶಿಕಾ. ಸೆಕೆಂಡ್ ಪ್ಲೇಸ್ ನಶೀಬಾ. ಥರ್ಡ್ ಪ್ಲೇಸ್ ಮರಿಯಮ್ಮ ಪಾಶಿಲಾ. 6th ಸ್ಟ್ಯಾಂಡರ್ಡ್ ಮೊಹಮ್ಮದ್ ಶದೀದ್. ಫಸ್ಟ್ ಪ್ಲೇಸ್ ಮೊಹಮ್ಮದ್ ತಾಜಿಲ್. ಸೆಕೆಂಡ್ ಪ್ಲೇಸ್. ಥರ್ಡ್ ಪ್ಲೇಸ್ ಮುದಾಸಿರ್ ಅಲಿ. 6th ಸ್ಟ್ಯಾಂಡರ್ಡ್ ಗರ್ಲ್ಸ್ ಫಾತಿಮಾ ಸನಾ. ಫಸ್ಟ್ ಪ್ಲೇಸ್. ಸೆಕೆಂಡ್ ಪ್ಲೇಸ್ ಫಾತಿಮಾ ನಶ್ವಾ. ಥರ್ಡ್ ಪ್ಲೇಸ್ ಫಾತಿಮಾ ನೂಹಾ. 5th ಸ್ಟ್ಯಾಂಡರ್ಡ್ ಆಟೋಟ ಸ್ಪರ್ಧೆಯ ವಿಜೇತರ ಮೊಹಮ್ಮದ್ ಯಾಸಿರ್ ಹರಾಫತ್. ಫಸ್ಟ್ ಪ್ಲೇಸ್. ಸೆಕೆಂಡ್ ಪ್ಲೇಸ್ ರಾಹಿಲ್ ಉಮರ್. ಎಲ್ ಶಾಹಿದ್ ಅಫ್ಲಾಲ್. ಥರ್ಡ್ ಪ್ಲೇಸ್. 5th ಸ್ಟ್ಯಾಂಡರ್ಡ್ ಬಾಯ್ಸ್. ಬಹುಮಾನ ವಿತರಿಸಿದಂಥ ಹಮೀದ್ ಮುಸಾನಬ್ಬರ್ ಅವರಿಗೆ ಧನ್ಯವಾದಗಳು. ಮುಂದೆ ಈ ಬಹುಮಾನವನ್ನು ವಿತರಿಸಲಿಕ್ಕಿದ್ದಾರೆ ಕೇಂದ್ರ ಜುಮ್ಮಾ ಮಸೀದಿಯ ಸದಸ್ಯರಾಗಿರತಕ್ಕಂಥ ಶ್ರೀಯುತ ಹಮಬ್ಬರ್ ಅವರು ಈ ಒಂದು ಬಹುಮಾನವನ್ನು ವಿದ್ಯಾರ್ಥಿಗಳು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸರ್. 5ನೇ ತರಗತಿ ಮಿಶ್ಬಾ. ಫಸ್ಟ್ ಪ್ಲೇಸ್. ಸೆಕೆಂಡ್ ಪ್ಲೇಸ್ ನಫೀಸಾ ಜಕಿಯಾ. ಥರ್ಡ್ ಪ್ಲೇಸ್ ನಫೀಸಾ ಶಾಜಿಯಾ. ಆಟೋಟ ಸ್ಪರ್ಧೆಯಲ್ಲಿ ನಡೆದಂತಹ ತಂಡಗಳ ಆಟ ವಿಜೇತರಾದವರು ಹುಡುಗರ ಕ್ರಿಕೆಟ್ ಅಲ್ಲಿ ಫಸ್ಟ್ ಪ್ಲೇಸ್ ಗ್ರೀನ್ ಹೌಸ್. ಸೆಕೆಂಡ್ ಪ್ಲೇಸ್ ವೈಟ್ ಹೌಸ್. ಹುಡುಗರ ಕ್ರಿಕೆಟ್ ವಿಜೇತರಾದವರಲ್ಲಿ ಫಸ್ಟ್ ಪ್ಲೇಸ್ ಗ್ರೀನ್ ಹೌಸ್. ಸೆಕೆಂಡ್ ಪ್ಲೇಸ್ ವೈಟ್ ಹೌಸ್. ಚಪ್ಪಾಳೆ ಕೊಡಿ ಮಕ್ಕಳೇ. ಹಮ್ಮಬ್ಬ ಸರ್ ಅವರಿಗೆ ಧನ್ಯವಾದಗಳು. ಮುಂದೆ ಬಹುಮಾನವನ್ನು ವಿತರಿಸಲಿಕ್ಕಿದ್ದಾರೆ ಕೋಟಪುರ ಜುಮ್ಮಾ ಮಸೀದಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಜನಾಬ್ ಅಬೂಬಕರ್ ಸರ್ ಅವರು ಈ ಬಹುಮಾನವನ್ನು ವಿತರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸರ್. ಹುಡುಗಿಯರ ಹಗ್ಗ ಜಗ್ಗಾಟ. ಫಸ್ಟ್ ಒನ್ ಬ್ಲೂ ಹೌಸ್. ಸೆಕೆಂಡ್ ವೈಟ್ ಹೌಸ್. ಅಭಿನಂದಿಸುತ್ತಾ ಕಾರ್ಯಕ್ರಮದ ಮುಂದೆ ಓರ್ವ ವ್ಯಕ್ತಿ ಪರಿಪೂರ್ಣವಾಗಿ ಆಗಬೇಕಿದ್ರೆ ಅವನಿಗೆ ಶಿಕ್ಷಣ ಬಹಳ ಅತ್ಯಗತ್ಯ. ಶಿಕ್ಷಣ ಸಾಧಾರಣ ಶಿಕ್ಷಣ ಬರುವುದಿಲ್ಲ. ಶಿಕ್ಷಣ ಒಂದು ಕಲೆ. ಈ ಕಲೆಯನ್ನು ತನ್ನದಾಗಿಸಿಕೊಳ್ಳಲು ಅವನು ಸತತವಾದಂಥ ಪರಿಶ್ರಮ ಮಾಡಿರಬೇಕು. ಸತತವಾದ ಪರಿಶ್ರಮದಿಂದ ಮಾತ್ರ ಶಿಕ್ಷಣವನ್ನು ಒಲಿಯಲಿಕ್ಕೆ ಸಾಧ್ಯ. ವಿದ್ಯಾರ್ಥಿಗಳಲ್ಲಿ ಮುಂದೆ ಒಂದು ಗುರಿ ಇರಬೇಕು, ಹಿಂದೆ ಒಂದು ಉತ್ತಮವಾದಂಥ ಗುರುಗಳಿರಬೇಕು. ಆದರೆ ನಮ್ಮ ಸಂಸ್ಥೆಯಲ್ಲಿ 2021-22ನೇ ಶೈಕ್ಷಣಿಕ ವರ್ಷದ 10ನೇ ತರಗತಿಯಲ್ಲಿ
ನಮ್ಮ ಸಂಸ್ಥೆಯ ஒரு ವಿದ್ಯಾರ್ಥಿ ಮೊಹಮ್ಮದ್ ಶಾಕಿರ್ನಿಗೆ ಆ ಭಾಗ್ಯ ಸಿಕ್ಕಿದೆ. ಅವನಲ್ಲಿ ಉತ್ತಮವಾದಂಥ ಗುರಿ ಇತ್ತು, ಅವನಲ್ಲಿ ಆ ತುಡಿತ ಇತ್ತು, ಆ ಮಿಡಿತ ಇತ್ತು, ಆ ಇಚ್ಛಾ ಶಕ್ತಿ ಇತ್ತು. ಉತ್ತಮವಾದ ಗುರಿಯ ಜೊತೆಗೆ ಹಿಂದೆ ಒಂದು ಗುರು ಇರಬೇಕು ಅಂತ ಹೇಳ್ತಾರೆ. ಆದರೆ ಶಾಕಿರ್ನ ಹಿಂದೆ ಒಂದು ಉತ್ತಮವಾದ ಗುರುಗಳ ತಂಡವೇ ನಿಂತಿತ್ತು. ಅದನ್ನು ತನ್ನದಾಗಿಸಿಕೊಂಡು ಅದನ್ನು ಆ ಇಚ್ಛಾಶಕ್ತಿಯಿಂದ ಅವನು ಅದನ್ನು ಗಳಿಸಿಕೊಂಡು 2021-22ನೇ ಸಾಲಿನಲ್ಲಿ 10ನೇ ಕ್ಲಾಸ್ನಲ್ಲಿ ಉತ್ತಮವಾದ ಅಂಕವನ್ನು ಪಡ್ಕೊಂಡಿದ್ದಾನೆ. ಅವನು 564 ಅಂಕ ಪಡೆದು 90% ತನ್ನದಾಗಿಸಿಕೊಂಡಿದ್ದಾನೆ. ಅವನನ್ನು ಈ ವೇದಿಕೆಯಲ್ಲಿ ಅಭಿನಂದಿಸುವಂತಹ ಕಾರ್ಯಕ್ರಮ ಮೊಹಮ್ಮದ್ ಶಾಕಿರ್ ಅವರು ವೇದಿಕೆಗೆ ಬಂದು ನಮ್ಮ ಈ ಪ್ರೀತಿಯ ಒಂದು ಅಭಿನಂದನೆಯನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದೆ. ಎಲ್ಲ ಅತಿಥಿಗಳು ಸೇರಿ ವಿದ್ಯಾರ್ಥಿಗಳ ವೃಂದದಿಂದ ಆತ್ಮೀಯವಾದಂಥ ಒಂದು ಅಭಿನಂದನೆಯನ್ನು ನಮ್ಮ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರು ಮತ್ತು ಇತರ ಸದಸ್ಯರು ಸೇರಿಕೊಂಡು ಇತರ ಅತಿಥಿಗಳು ಸೇರಿಸಿಕೊಂಡು ಈ ಒಂದು ಅಭಿನಂದನೆಯನ್ನು ಮಾಡ್ತಾ ಇದ್ದಾರೆ. ಅವನ ಪೇರೆಂಟ್ಗಳು ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಪರಮ ಕರುಣಾಮಯದ ಅಲ್ಲಾಹು ಅವನಿಗೆ ಇನ್ನಷ್ಟು ಜ್ಞಾನವನ್ನು ನೀಡಲಿ, ಇನ್ನಷ್ಟು ಬುದ್ಧಿಶಕ್ತಿಯನ್ನು ಕೊಡಲಿ, ಇನ್ನಷ್ಟು ತಿಳುವಳಿಕೆಯನ್ನು ಕೊಡಲಿ, ಭವಿಷ್ಯದಲ್ಲಿ ಉತ್ತಮವಾದಂಥ ಶಿಕ್ಷಣವನ್ನು ಪಡೆದುಕೊಂಡು ಸಮಾಜದಲ್ಲಿ ಉನ್ನತ ಸ್ಥಾನವನ್ನು ಗಳಿಸಲಿ ಎಂದು ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ದುಆವನ್ನು ಮಾಡುತ್ತಾ ಅಲ್ಲಾಹು ಸುಬ್ಹಾನಹು ವ ತಆಲಾ ಅವನಿಗೆ ತೌಫೀಕ್ ನೀಡಲಿ, ಅವನ ಗುರಿ ಮುಟ್ಟುವಲ್ಲಿ ಯಶಸ್ಸನ್ನು ಕಾಣಲಿ, ಅಲ್ಲಾಹು ಅವನಿಗೆ ಕರುಣಿಸಲಿ ಎಂದು ಹಾರೈಸುತ್ತಾ ಮನಪೂರ್ವಕವಾಗಿ ಹೃದಯ ತುಂಬಿ ನಿಮ್ಮನ್ನು ಈ ವೇದಿಕೆಯಲ್ಲಿ ನಾವು ಸಾಕ್ಷಿಯಾಗಿದ್ದುಕೊಂಡು ನಿಮ್ಮನ್ನು ನಾವು ಅಭಿನಂದಿಸ್ತಾ ಇದ್ದೇವೆ. ಮೊಹಮ್ಮದ್ ಶಾಕಿರ್. ನಮ್ಮ ವೇದಿಕೆಯಲ್ಲಿ ಕೋಟೆಪುರ ಜುಮ್ಮಾ ಮಸೀದಿಯ ಅಧ್ಯಕ್ಷರಾದಂಥ ಅಬ್ಬಾಸ್ ಅವರು ಇದ್ದಾರೆ. ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ನಮ್ಮೊಂದಿಗೆ ಸಹಕರಿಸ್ತಾ ಬಂದು ನಮ್ಮ ಸಂಸ್ಥೆಯ ಅಭಿವೃದ್ಧಿಗೆ ಪಣತೊಟ್ಟು ನಿಂತಂಥ ಅಬ್ಬಾಸ್ ಅವರು ಸತತವಾಗಿ 3ನೇ ಬಾರಿಗೆ ಆಗಿದ್ದಕ್ಕೆ ನಮ್ಮ ಸಂಸ್ಥೆಯ ವತಿಯಿಂದ ಅವರನ್ನು ಅಭಿನಂದಿಸುವ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಅಬ್ಬಾಸ್ ಅವರು ದಯವಿಟ್ಟು ಈ ಅಭಿನಂದನೆಯನ್ನು ಎಲ್ಲ ಅತಿಥಿಗಳ ಮುಂದೆ ಅದನ್ನು ಸ್ವೀಕರಿಸಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೇನೆ. ಎಲ್ಲ ಅತಿಥಿಯವರನ್ನು ಅಭಿನಂದಿಸುವಂಥ ಒಂದು ಕಾರ್ಯಕ್ರಮ ನೆರವೇರಿಸಿಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ಮೇಲೆ ನಿಮ್ಮ ಪ್ರೋತ್ಸಾಹ, ಪ್ರೀತಿ ಸದಾ ಹೀಗೆ ಮುಂದುವರಲೆಂದು ಆಶಿಸುತ್ತಾ ಪರಮ ಕರುಣಾಮಯದ ಅಲ್ಲಾಹು ಆಯುರಾರೋಗ್ಯ ಭಾಗ್ಯವನ್ನು ನೀಡಲಿ, ಉತ್ತಮ ಆಯುಷನ್ನು ನೀಡಲಿ, ಆರೋಗ್ಯವನ್ನು ಕರುಣಿಸಲಿ ಎಂದು ಈ ಸಂದರ್ಭದಲ್ಲಿ ದುವಾ ಮಾಡುತ್ತಾ ನಿಮ್ಮನ್ನು ಕ್ರೀಡಾಕೂಟದ ಸಮಾರಂಭದ ಈ ಬಹುಮಾನ ವಿತರಣಾ ವೇದಿಕೆಯಲ್ಲಿ ಸೈಯದ್ ಮದರ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ ಇದರ ಉಪಾಧ್ಯಕ್ಷರಾಗಿರತಕ್ಕಂಥ ಸನ್ಮಾನ್ಯ ಇಬ್ರಾಹಿಂ ಹಾಜಿ ಅವರು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸರ್, ಕ್ರೀಡೋತ್ಸವದ ಸಮಾರಂಭದ ವೇದಿಕೆಯಲ್ಲಿರುವಂಥ ನಮ್ಮ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಇದರ ಅಧ್ಯಕ್ಷರಾದ ಅಬ್ದುಲ್ ರಶೀದ್ ಅವರೇ, ದರ್ಗಾದ ಉಪಾಧ್ಯಕ್ಷರಾದ ಮೋನು ಇಸ್ಮಾಯಿಲ್ ಅವರೇ, ಹಾಗೂ ಇಲ್ಲಿಯ ಕೋಟೆಪುರ ಮಸೀದಿಯ ಅಧ್ಯಕ್ಷರಾದ ಅಬ್ಬಾಸ್ರವರೇ, ಹಾಗೂ ನಮ್ಮ ದರ್ಗಾ ಸಮಿತಿಯಾದ ಅಮ್ಮಬ್ಬನವರೇ, ಹಾಗೂ ಇಲ್ಲಿಯ ಈ ಆಡಳಿತ ಸಮಿತಿಯ ಹಮೀದ್ರವರೇ, ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿನಿ ಮಕ್ಕಳೇ, ಇವತ್ತು ನೀವು ಕ್ರೀಡೆಯಲ್ಲಿ ನೀವು ವಿದ್ಯೆ ಕಲಿಯುತ್ತಂಥ ಮಕ್ಕಳು ನೀವು ಕ್ರೀಡೋತ್ಸವದಲ್ಲಿ ಭಾಗವಹಿಸಿದ್ದೀರಿ ಅಲ್ಲ ಮಕ್ಕಳೇ? ನೀವು ಅದರಲ್ಲಿ ಫಸ್ಟು ಸೆಕೆಂಡ್ ಎಲ್ಲ ಬಂದಿದೆ. ಕೆಲವರಿಗೆ ಫಸ್ಟ್ ಬಂದಿದೆ, ಕೆಲವರಿಗೆ ಸೆಕೆಂಡ್ ಬಂದಿದೆ ಅಲ್ಲ. ಫಸ್ಟ್ ಬಂದವರಿಗೆ ಸ್ವಲ್ಪ ಖುಷಿ ಉಂಟು, ಸೆಕೆಂಡ್ ಬಂದವರಿಗೆ ಸ್ವಲ್ಪ ದುಃಖ ಉಂಟು, ನಾನು ಫಸ್ಟ್ ಬರಲಿಲ್ಲ ಅಂತೇಳಿ ಅಲ್ಲ. ಆದರೂ ತೊಂದರೆ ಇಲ್ಲ, ನೀವು ಕ್ರೀಡೆಯಲ್ಲಿ ಭಾಗವಹಿಸಿದ್ದೀರಿ. ಆದ ಕಾರಣ ನೀವು ಕ್ರೀಡೆಯಲ್ಲಿ ಭಾಗವಹಿಸುವುದು ಮುಖ್ಯ. ಯಾಕೆಂದರೆ 1400 ವರ್ಷಗಳ ಹಿಂದೆ ನಮ್ಮ ಪ್ರವಾದಿಯವರು ನಮಗೆ ಕಲಿಸಿಕೊಟ್ಟದ್ದು. ಯಾಕೆಂದರೆ ಅವರು ಪ್ರವಾದಿಯವರು ಇದೇ ಪ್ರಕಾರ ಆಡ್ತಾ ಇದ್ದಾರಂತಲ್ಲಿ. ಆಯಿಷಾ ಬೀಬಿ ಅವರು ಇವರಲ್ಲಿ ಒಟ್ಟು ಕೂತ್ಕೊಂಡು ಆಡುವಾಗ ಒಮ್ಮೆ ಆಯಿಷಾ ಬೀಬಿ ಫಸ್ಟ್ ಬರ್ತಾ ಇದ್ದರು, ಒಮ್ಮೆ ಪ್ರವಾದಿಯವರು ಫಸ್ಟ್ ಬರ್ತಾ ಇದ್ದರು. ಇದು ನಮಗೆ ಮಾದರಿಯಾಗಿ ನಮಗೆ ತೋರಿಸಿಕೊಟ್ಟಿದ್ದಾರೆ. ಆದ್ದರಿಂದ ಮಕ್ಕಳೇ, ನಿಮ್ಮೆಲ್ಲರಿಗೂ ಪ್ರಯತ್ನದವರಿಗೂ ಎಲ್ಲ ತೆಗೆಯದವರಿಗೂ ಎಲ್ಲರಿಗೂ ಶುಭವಾಗಲಿ ಎಂದು ಹಾರೈಸ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಶುಭ ಹಾರೈಸಿದಂಥ ಇಬ್ರಾಹಿಂ ಹಾಜಿ ಅವರಿಗೆ ಅಭಿನಂದನೆಗಳು. ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಇದರ ಉಪಾಧ್ಯಕ್ಷರಾಗಿರತಕ್ಕಂಥ ಸನ್ಮಾನ್ಯ ಮೋನು ಇಸ್ಮಾಯಿಲ್ ರವರು ಒಂದು ಶುಭವನ್ನು ಹಾರೈಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ವಿಭಾಗದ ಬಹುಮಾನ ವಿತರಣಾ ಕಾರ್ಯಕ್ರಮ ವಾರ್ಷಿಕ ಕ್ರೀಡಾಕೂಟದಲ್ಲಿ ಕ್ರೀಡಾಕೂಟ, ಪಂದ್ಯಾಟ ಹಾಗೂ ಸಾಂಸ್ಕೃತಿಕ
ಪಂದ್ಯಗಳ ಸ್ಪರ್ಧೆಗಳ ಬಹುಮಾನ ವಿತರಣಾ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಿರ್ವಹಿಸಿದ್ದಾರೆ ಶ್ರೀಯುತ ಅಖಿಲ್ ಸಹ ಶಿಕ್ಷಕರು. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಗೌರವಾನ್ವಿತ ವ್ಯಕ್ತಿಗಳೇ, ಕಾಮಗಾರಿ ನಡೆಯುವುದರಿಂದ ನಾವು ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ಕೆಲವೊಂದು ಆಟೋಟ ಸ್ಪರ್ಧೆಗಳನ್ನು ಇಟ್ಟಿದ್ದೇವೆ. ಈಗ ಈ ಆಟೋಟ ಸ್ಪರ್ಧೆಯಲ್ಲಿ ಗುಂಪು ಸ್ಪರ್ಧೆಯಲ್ಲಿ ಭಾಗವಹಿಸಿದಂಥ ವಿದ್ಯಾರ್ಥಿಗಳ ಹೆಸರು ಹೀಗಿದೆ. ಪ್ರಥಮ ವೈಟ್ ಹೌಸ್ ಬಾಯ್ಸ್ ವೈಟ್ ಹೌಸ್ ಪ್ರಥಮ, ರೆಡ್ ಹೌಸ್ ದ್ವಿತೀಯ ಬಾಯ್ಸ್. ಈ ಪ್ರಶಸ್ತಿಯನ್ನ ಕೋಟಪುರ ಜುಮ್ಮಾ ಮಸೀದಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಅಬ್ಬಾಸ್ ರವರು ಈ ಒಂದು ಬಹುಮಾನವನ್ನ ನೀಡಬೇಕಾಗಿ ಕೇಳಿಕೊಳ್ತಾರೆ. ಹೆಸರು ಕರೆದವರು ಆದಷ್ಟು ಬೇಗ ಬರಬೇಕು. ಕ್ರಿಕೆಟ್ ಬಾಯ್ಸ್ ಗ್ರೀನ್ ಹೌಸ್ ಪ್ರಥಮ, ಕ್ರಿಕೆಟ್ ವೈಟ್ ಹೌಸ್ ದ್ವಿತೀಯ. ಕ್ರಿಕೆಟ್ ಬಾಯ್ಸ್ ಗ್ರೀನ್ ಹೌಸ್ ಪ್ರಥಮ, ಡೊಂಕಾಟ ಹುಡುಗಿಯರ ಗುಂಪಿನಾಟ ಡೊಂಕಾಟ ಹುಡುಗಿಯರದು ವೈಟ್ ಹೌಸ್ ಪ್ರಥಮ, ರೆಡ್ ಹೌಸ್ ದ್ವಿತೀಯ. ಡೊಂಕಾಟ ಹುಡುಗಿಯರದು ವೈಟ್ ಹೌಸ್ ಪ್ರಥಮ, ಡೊಂಕಾಟ ಹುಡುಗಿಯರು ವೈಟ್ ಹೌಸ್ ಪ್ರಥಮ, ರೆಡ್ ಹೌಸ್ ದ್ವಿತೀಯ. ವೇದಿಕೆ ಕಡೆಗೆ ಬರಬೇಕು ಆದಷ್ಟು ಬೇಗನೆ. ಡೊಂಕಾಟ ಹುಡುಗಿಯರು ವೈಟ್ ಹೌಸ್ ಪ್ರಥಮ, ರೆಡ್ ಹೌಸ್ ದ್ವಿತೀಯ. ಡೋಸ್ ಬಾಲ್ ಹುಡುಗಿಯರ ವಿಭಾಗ, ಡೋಸ್ ಬಾಲ್ ಹುಡುಗಿಯರ ವಿಭಾಗ ಬ್ಲೂ ಹೌಸ್ ಪ್ರಥಮ, ರೆಡ್ ಹೌಸ್ ದ್ವಿತೀಯ. ಡೋಸ್ ಬಾಲ್ ಹುಡುಗಿಯರ ವಿಭಾಗ ಬ್ಲೂ ಹೌಸ್ ಪ್ರಥಮ, ರೆಡ್ ಹೌಸ್ ದ್ವಿತೀಯ. ಜೂನಿಯರ್ ವಿಭಾಗದ ಹುಡುಗರು ಆಟೋಟ ಸ್ಪರ್ಧೆ, ಜೂನಿಯರ್ ವಿಭಾಗದ ಹುಡುಗರ ಆಟೋಟ ಸ್ಪರ್ಧೆ ಗುಂಡೆಸೆತ ಪ್ರಥಮ ಮೊಹಮ್ಮದ್ ರಿಫಾಸ್ 9th ಸ್ಟ್ಯಾಂಡರ್ಡ್ ರೆಡ್ ಹೌಸ್. ಗುಂಡೆಸೆತ ದ್ವಿತೀಯ ಸಾಹುಲ್ ಹಮೀದ್ 8th ಸ್ಟ್ಯಾಂಡರ್ಡ್ ಗ್ರೀನ್ ಹೌಸ್. ಗುಂಡೆಸೆತ ತೃತೀಯ ಮೊಹಮ್ಮದ್ ಉಬೈದ್ 9th ಸ್ಟ್ಯಾಂಡರ್ಡ್ ರೆಡ್ ಹೌಸ್. ಉದ್ದ ಜಿಗಿತ ಪ್ರಥಮ ಮೊಹಮ್ಮದ್ ರಿಫಾಸ್ ರೆಡ್ ಹೌಸ್ 9th ಸ್ಟ್ಯಾಂಡರ್ಡ್ ರೆಡ್ ಹೌಸ್. ದ್ವಿತೀಯ ಮೊಹಮ್ಮದ್ ಅಬುಬಕರ್ 9th ಸ್ಟ್ಯಾಂಡರ್ಡ್ ಗ್ರೀನ್ ಹೌಸ್. ತೃತೀಯ ನಾಸಿಲ್ ಅಲಿ 8th ಸ್ಟ್ಯಾಂಡರ್ಡ್ ಬ್ಲೂ ಹೌಸ್. ಚಕ್ರ ಎಸೆತ ಪ್ರಥಮ ಮೊಹಮ್ಮದ್ ರಿಫಾಸ್ 9th ಸ್ಟ್ಯಾಂಡರ್ಡ್ ರೆಡ್ ಹೌಸ್. ಚಕ್ರ ಎಸೆತ ಮೊಹಮ್ಮದ್ ರಿಫಾಸ್ 9th ಸ್ಟ್ಯಾಂಡರ್ಡ್ ರೆಡ್ ಹೌಸ್. ಚಕ್ರ ಎಸೆತ ದ್ವಿತೀಯ ಅಬ್ದುಲ್ ಖಾದರ್ ಮುಫೀದ್ 9th ಸ್ಟ್ಯಾಂಡರ್ಡ್ ರೆಡ್ ಹೌಸ್. ತೃತೀಯ ಸಾಹುಲ್ ಹಮೀದ್ 8th ಸ್ಟ್ಯಾಂಡರ್ಡ್ ಗ್ರೀನ್ ಹೌಸ್. ಸೀನಿಯರ್ ವಿಭಾಗದ ವೈಯಕ್ತಿಕ ಆಟಗಳ ವಿಜೇತರು. ಬಹುಮಾನವನ್ನು ಕೊಟ್ಟು ಪುರಸ್ಕರಿಸಿದಂಥ ಅಬ್ಬಾಸ್ ರವರಿಗೆ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಮುಂದಕ್ಕೆ ಸೀನಿಯರ್ ವಿಭಾಗದ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾಗಿರತಕ್ಕಂಥ ರಶೀದ್ ಹಾಜಿ ಅವರು ಈ ಒಂದು ಪ್ರಶಸ್ತಿಯನ್ನು ವಿದ್ಯಾರ್ಥಿಗಳಿಗೆ ವಿತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಸರ್. ಗುಂಡೆಸೆತ ಪ್ರಥಮ ಅಬ್ದುಲ್ ಆಶಿಮ್ 10th ಸ್ಟ್ಯಾಂಡರ್ಡ್ ವೈಟ್ ಹೌಸ್. ದ್ವಿತೀಯ ಮೊಹಮ್ಮದ್ ಫಜೀಲ್ 9th ಸ್ಟ್ಯಾಂಡರ್ಡ್ ಬ್ಲೂ ಹೌಸ್. ತೃತೀಯ ಜಿಬಿಯನ್ ಅಲಿ 10th ಸ್ಟ್ಯಾಂಡರ್ಡ್ ಗ್ರೀನ್ ಹೌಸ್. ಉದ್ದ ಜಿಗಿತ ಪ್ರಥಮ ಮೊಹಮ್ಮದ್ ಸುಹೈಲ್ 9th ಸ್ಟ್ಯಾಂಡರ್ಡ್ ರೆಡ್ ಹೌಸ್. ಉದ್ದ ಜಿಗಿತ ಮೊಹಮ್ಮದ್ ಸುಹೈಲ್ 9th ರೆಡ್ ಹೌಸ್. ದ್ವಿತೀಯ ಮೊಹಮ್ಮದ್ ಶಂಸುದ್ದೀನ್ 10th ಗ್ರೀನ್ ಹೌಸ್. ತೃತೀಯ ಸಿನಾನ್ 10th ಸ್ಟ್ಯಾಂಡರ್ಡ್ ಗ್ರೀನ್ ಹೌಸ್. ಚಕ್ರ ಎಸೆತ ಪ್ರಥಮ ಮೊಹಮ್ಮದ್ ಶಂಸುದ್ದೀನ್ 10th ಗ್ರೀನ್ ಹೌಸ್. ಚಕ್ರ ಎಸೆತ ಮೊಹಮ್ಮದ್ ಶಂಸುದ್ದೀನ್ 10th ಗ್ರೀನ್ ಹೌಸ್. ದ್ವಿತೀಯ ಅಬ್ದುಲ್ ಆಶಿಮ್ ವೈಟ್ ಹೌಸ್ 10th ಸ್ಟ್ಯಾಂಡರ್ಡ್. ತೃತೀಯ ಮೊಹಮ್ಮದ್ ಫಜೀಲ್ 9th ಸ್ಟ್ಯಾಂಡರ್ಡ್ ಬ್ಲೂ ಹೌಸ್.
ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಮೋನು ಇಸ್ಮಾಯಿಲ್ ರವರು ಈ ಒಂದು ಪ್ರಶಸ್ತಿ ಫಲಕವನ್ನು ನೀಡಿ ವಿದ್ಯಾರ್ಥಿಗಳನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಸರ್. ಜೂನಿಯರ್ ವಿಭಾಗದ ಹುಡುಗಿಯರ ವೈಯಕ್ತಿಕ ಸ್ಪರ್ಧೆ. ಜೂನಿಯರ್ ವಿಭಾಗದ ಹುಡುಗಿಯರು ಗುಂಡೆಸೆತ ಪ್ರಥಮ ಸೆಪಿಯತ್ 8th ಸ್ಟ್ಯಾಂಡರ್ಡ್ ವೈಟ್ ಹೌಸ್. ದ್ವಿತೀಯ ಆಮಿನಾ ಮುಸ್ನಾ 8th ಸ್ಟ್ಯಾಂಡರ್ಡ್ ವೈಟ್ ಹೌಸ್. ತೃತೀಯ ಶಮ್ರಾ ಬಿ 8th ಸ್ಟ್ಯಾಂಡರ್ಡ್ ಬ್ಲೂ ಹೌಸ್. ಚಕ್ರ ಎಸೆತ ಪ್ರಥಮ ಹುಡುಗಿಯರು ಸೆಪಿಯತ್ ಪ್ರಥಮ 8th ಸ್ಟ್ಯಾಂಡರ್ಡ್ ವೈಟ್ ಹೌಸ್. ಸೆಪಿಯತ್ ಪ್ರಥಮ. ದ್ವಿತೀಯ ಅಸ್ನಾ ಅವ್ವ 8th ಸ್ಟ್ಯಾಂಡರ್ಡ್ ಗ್ರೀನ್ ಹೌಸ್. ತೃತೀಯ ಫಾತಿಮತ್ ರಾಯಿಸಾ 8th ಸ್ಟ್ಯಾಂಡರ್ಡ್ ಬ್ಲೂ ಹೌಸ್. ಉದ್ದ ಜಿಗಿತ ಹುಡುಗಿಯರ ವಿಭಾಗ ಸೆಪಿಯತ್ ಪ್ರಥಮ 8th ಸ್ಟ್ಯಾಂಡರ್ಡ್ ವೈಟ್ ಹೌಸ್. ದ್ವಿತೀಯ ಶಮ್ರಾಬಿ 8th ಸ್ಟ್ಯಾಂಡರ್ಡ್ ಬ್ಲೂ ಹೌಸ್. ಉಪಾಧ್ಯಕ್ಷರಿಗೆ ಧನ್ಯವಾದಗಳು. ಮುಂದೆ ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಹಮೀದ್ ಮುಸಾನಪರವರು ಈ ಒಂದು ಪ್ರಶಸ್ತಿಯನ್ನು ನೀಡಿ ವಿದ್ಯಾರ್ಥಿಗಳನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಸರ್. ಈಗ ಸೀನಿಯರ್ ವಿಭಾಗದ ವೈಯಕ್ತಿಕ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿನಿಯರು ಗುಂಡೆಸೆತ ಪ್ರಥಮ ನಿಶ್ಮತ್ 9th ಸ್ಟ್ಯಾಂಡರ್ಡ್ ವೈಟ್ ಹೌಸ್. ದ್ವಿತೀಯ ಫಾತಿಮಾ ರಿಯಾನಾ 10th ಸ್ಟ್ಯಾಂಡರ್ಡ್ ರೆಡ್ ಹೌಸ್. ತೃತೀಯ ಫಾತಿಮಾ ಸಜ್ಮಾ ಜುಲೇಖಾ 10th ಸ್ಟ್ಯಾಂಡರ್ಡ್ ರೆಡ್ ಹೌಸ್. ಚಕ್ರ ಎಸೆತ ಪ್ರಥಮ ಆಯಿಷಾ ನಿಫಾ 9th ಸ್ಟ್ಯಾಂಡರ್ಡ್ ಬ್ಲೂ ಹೌಸ್. ದ್ವಿತೀಯ ಫಾತಿಮಾ ರಿಯಾನಾ 10th ಸ್ಟ್ಯಾಂಡರ್ಡ್ ರೆಡ್ ಹೌಸ್. ತೃತೀಯ ಮೈಮುನಾತುಲ್ ಕಶೀಫಾ 10th ಸ್ಟ್ಯಾಂಡರ್ಡ್ ವೈಟ್ ಹೌಸ್. ಧನ್ಯವಾದಗಳು ಮೂಸಾನಪರವರೇ. ಮುಂದೆ ಸೈಯದ್ ಮದನ್ ಚಾರಿಟೇಬಲ್ ಟ್ರಸ್ಟ್ನ ಉಪಾಧ್ಯಕ್ಷರಾಗಿರುವಂಥ ಇಬ್ರಾಹಿಂ ಹಾಜಿ ಅವರು ಈ ಒಂದು ಪ್ರಶಸ್ತಿಯನ್ನ ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸರ್. ಉದ್ದ ಜಿಗಿತ ಪ್ರಥಮ ಫಾತಿಮಾ ನಿಶ್ಮತ್ 9th ಸ್ಟ್ಯಾಂಡರ್ಡ್ ವೈಟ್ ಹೌಸ್ ರೆಡ್ ಹೌಸ್ 10th ಸ್ಟ್ಯಾಂಡರ್ಡ್. ತೃತೀಯ ಖದೀಜಾ ಕಾಶಿಹಾ 9th ಸ್ಟ್ಯಾಂಡರ್ಡ್ ಬ್ಲೂ ಹೌಸ್. ಸಾಂಸ್ಕೃತಿಕ ಸ್ಪರ್ಧಾ ವಿಜೇತರು. ನಾವು ಒಳಾಂಗಣ ಆಟೋಟ ಸ್ಪರ್ಧೆಗಳನ್ನು ಇಟ್ಟಿದ್ದೇವೆ. ಆ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳ ಪಟ್ಟಿ ಈ ರೀತಿ ಇದೆ. ಪ್ರಬಂಧ ಪ್ರಥಮ ನಫೀಶಾ ಸಾಬಿಕಾ 9th ಸ್ಟ್ಯಾಂಡರ್ಡ್. ದ್ವಿತೀಯ ಶಮ್ರಾಬಿ 8th ಸ್ಟ್ಯಾಂಡರ್ಡ್. ತೃತೀಯ ಅಸ್ನಾ ಅವ್ವ 8th ಸ್ಟ್ಯಾಂಡರ್ಡ್. ಇಬ್ರಾಹಿಂ ಹಾಜಿ ಅವರಿಗೆ ಧನ್ಯವಾದಗಳು. ಮುಂದೆ ಈ ಪ್ರಶಸ್ತಿ ನೀಡಲಿಕ್ಕಿದ್ದಾರೆ ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಫಯಾಜ್ ರವರು ಈ ವಿದ್ಯಾರ್ಥಿಗಳಿಗೆ ಈ ಬಹುಮಾನವನ್ನು ವಿತರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸರ್. ಮೊಹಮ್ಮದ್ ಸುಹೈಲ್ 10th ಸ್ಟ್ಯಾಂಡರ್ಡ್. ದ್ವಿತೀಯ ಆಯಿಷಾ ಶಮ್ನಾ 8th ಸ್ಟ್ಯಾಂಡರ್ಡ್ ರೆಡ್ ಹೌಸ್. ತೃತೀಯ ಫಾತಿಮಾ ರಾಜಿಮಾ 9th ಸ್ಟ್ಯಾಂಡರ್ಡ್ ವೈಟ್ ಹೌಸ್. ಕಸದಿಂದ ರಸ ಈ ಸ್ಪರ್ಧೆಯಲ್ಲಿ ಪ್ರಥಮ ಹಸನ್ ಶರಾಫ್ ರಬೀಬ್ 8th ಸ್ಟ್ಯಾಂಡರ್ಡ್ ರೆಡ್ ಹೌಸ್. ಕಸದಿಂದ ರಸ ಪ್ರಥಮ ಹಸನ್ ಶರಾಫ್ ರಬೀಬ್ 8th ಸ್ಟ್ಯಾಂಡರ್ಡ್ ರೆಡ್ ಹೌಸ್. ದ್ವಿತೀಯ ಅಸ್ನಾ ಅವ್ವ 8th ಸ್ಟ್ಯಾಂಡರ್ಡ್ ಗ್ರೀನ್ ಹೌಸ್. ತೃತೀಯ ಫಾತಿಮಾ ಅಫೀಫಾ 9th ಸ್ಟ್ಯಾಂಡರ್ಡ್ ವೈಟ್ ಹೌಸ್. ಸಂಗೀತ ಸ್ಪರ್ಧೆ ಪ್ರಥಮ ಫಾತಿಮಾ ಶೆಫಿಯತ್ 8th ಹೌಸ್ ವೈಟ್ ಹೌಸ್. ಫಾತಿಮಾ ಶೆಫಿಯತ್. ದ್ವಿತೀಯ ಕಬ್ಷಾ ಸಲ್ಮಾ 9th ಸ್ಟ್ಯಾಂಡರ್ಡ್ ಬ್ಲೂ ಹೌಸ್. ತೃತೀಯ ಆಯಿಷಾ ತನ್ವೀರಾ 9th ಸ್ಟ್ಯಾಂಡರ್ಡ್ ವೈಟ್ ಹೌಸ್. ರಂಗೋಲಿ ಸ್ಪರ್ಧೆ ಪ್ರಥಮ ಸಜ್ಮಾ ಬೀವಿ ಮತ್ತು ಕಬ್ಷಾ ಸಲ್ಮಾ 9th ಸ್ಟ್ಯಾಂಡರ್ಡ್. ದ್ವಿತೀಯ ಆಯಿಷಾತುಲ್ ನಿಫಾ ಮತ್ತು ಫಾತಿಮಾ ತಿಶಾನಾ. ತೃತೀಯ ಶಮ್ರಾಬಿ 8th ಸ್ಟ್ಯಾಂಡರ್ಡ್ ಮತ್ತು ಫಾತಿಮಾ ರಾಯಿಸಾ. ಸಾಂಸ್ಕೃತಿಕ ಸ್ಪರ್ಧೆಯ ಕೊನೆಯ ಒಂದು ಆಟ ಬೆಂಕಿ ರಹಿತ ಅಡುಗೆ. ಇದರ ಬಹುಮಾನ ವಿತರಣೆ ಪಟ್ಟಿಯನ್ನು ಓದಲಿಕ್ಕಿದ್ದಾರೆ ಫಾಜಿಲ್ ರವರು. ಬಹುಶಃ ಒಳಾಂಗಣ ಸ್ಪರ್ಧೆಯಲ್ಲಿ ಒಂದು ವಿಶೇಷ ಸ್ಪರ್ಧೆ ಅಂದರೆ ಬೆಂಕಿ ರಹಿತ ಅಡಿಗೆ. ವಿಶೇಷ ಯಾಕೆಂದರೆ ವಿದ್ಯಾರ್ಥಿ ಜೀವನದಲ್ಲಿ ನಾವು ಸಾಧಾರಣವಾಗಿ ಮನೆಯಲ್ಲೇ ತಿಂತೇವೆ, ಬೇಯಿಸಿದನ್ನು ನಾವೇ ತಿನ್ನುವುದಲ್ವಾ, ರೆಡಿ ಮಾಡಿ ಇಡ್ತಾರೆ ನಾವು ತಿಂತೇವೆ. ಇಲ್ಲಿ ಹಾಗೆ ಅಲ್ಲ, ವಿದ್ಯಾರ್ಥಿಗಳು ತಮ್ಮ ಮನೆಯಿಂದ ವಸ್ತುಗಳನ್ನು ತಂದು ಬೆಂಕಿ ರಹಿತವಾಗಿ ಇಲ್ಲಿ ಅಡಿಗೆಯನ್ನು ಪ್ರಿಪೇರ್ ಮಾಡ್ತೀರಿ. ನಿಜವಾಗಿಯೂ 12 ಟೀಮ್ಗಳಿತ್ತು. ನಿಜವಾಗಿಯೂ 12 ಟೀಮ್ಗಳು ಕೂಡ ಉತ್ತಮವಾಗಿ ನೀವು ಫುಡ್ ಪ್ರಿಪೇರ್ ಮಾಡಿದ್ದೀರಿ. ಆದರೆ ಅದರಲ್ಲಿ ಅತ್ಯುತ್ತಮವಾದ 3 ಟೀಮ್ಗಳಿಗೆ ಮಾತ್ರ ನಾವು ಬಹುಮಾನ ಕೊಡಬೇಕಾಗ್ತದೆ. ಇದೊಂದು ವಿಶೇಷ ಸ್ಪರ್ಧೆಯಾದ ಕಾರಣ ಒಂದು ವಿಶೇಷವಾಗಿಯೇ ನಾವು ಬಹುಮಾನವನ್ನು ನೀಡ್ತಾ ಇದ್ದೇವೆ. ಈಗ ಬೆಂಕಿ ರಹಿತ ಅಡಿಗೆಯಲ್ಲಿ ಮೊದಲ ಬಹುಮಾನ ಫಾತಿಮತ್ ಸನಾ ಮತ್ತು ಫಾತಿಮತ್ ಅಫೀಫಾ ಇಬ್ಬರು ಒಟ್ಟಿಗೆ ಸ್ಟೇಜಿಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹೌದು, ಒಂದು ಖರ್ಜೂರ ಅಲ್ವಾ, ಖರ್ಜೂರ ಮತ್ತು ಬಿಸ್ಕಿಟನ್ನು ಬಳಸಿಕೊಂಡು ಒಂದು ಉಂಡೆ ಮಾಡಿ ತಂದಿದ್ರು.
ಮತ್ತೆ ಫಲೂದಾ ಇಲ್ಲ ಈಗಿಲ್ಲ, ಅದು ಮೊನ್ನೆ ಎಲ್ಲ ಅದರ ರುಚಿ ನೋಡಿ ಯಾರು ಬಾಕಿ ಇಡಲಿಲ್ಲ. ಇಲ್ಲಿದ್ರೆ ನಾವು ಬಾಕಿ ಇಡ್ತಾ ಇದ್ದೆವು. ನಾವು ಅಧ್ಯಕ್ಷರಲ್ಲಿ, ನಮ್ಮ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಲ್ಲಿ ಆ ಬಹುಮಾನವನ್ನು ವಿತರಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಬಹುಮಾನವನ್ನು ಪಡೆದ ವಿದ್ಯಾರ್ಥಿಗಳು ಸ್ವಲ್ಪ ಸ್ಟೇಜಲ್ಲೇ ನಿಲ್ಲಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ದ್ವಿತೀಯ ಬಹುಮಾನ ಫಾತಿಮತುಲ್ ಶಜ್ಮಾ ಜುಲೇಖಾ ಮತ್ತು ಆಯಿಷಾ ಶಜ್ಮಾ. ತೃತೀಯ ಬಹುಮಾನ ಆಯಿಷತುಲ್ ಶಮ್ರಿನಾ ಮತ್ತು ಆಯಿಷಾ ಶಮ್ನಾ. ಬಹುಮಾನ ಪಡೆದ ವಿದ್ಯಾರ್ಥಿಗಳು ದಯಮಾಡಿ ಸ್ಟೇಜಲ್ಲೇ ನಿಲ್ಲಿ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಸೈಯದ್ ಮದರ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ ಇದರ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ರಶೀದ್ ಹಾಜಿ ಅವರು ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷೀಯ ಮಾತಿನೊಂದಿಗೆ ಶುಭವನ್ನು ಹಾರೈಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸರ್. ಟಿಪ್ಪು ಸುಲ್ತಾನ್ ಶಿಕ್ಷಣ ಸಂಸ್ಥೆಯ ಕ್ರೀಡೋತ್ಸವ ಕಾರ್ಯಕ್ರಮದ ಬಹುಮಾನ ವಿತರಣಾ ಸಮಾರಂಭದ ವೇದಿಕೆಯಲ್ಲಿರುವಂಥ ನಮ್ಮ ಕೇಂದ್ರ ಜುಮಾ ಮಸೀದಿಯ ಉಪಾಧ್ಯಕ್ಷರಾದ ಮೋನು ಇಸ್ಮಾಯಿಲ್ ರವರು, ಕೋಟೆಪುರ ಜುಮಾ ಮಸೀದಿಯ ಅಧ್ಯಕ್ಷರಾದ ಅಬ್ಬಾಸ್ ರವರು, ಅದೇ ರೀತಿ ನಮ್ಮೆಲ್ಲ ಸಂಸ್ಥೆಗಳ ವಿವಿಧ ರೀತಿಯ ಪದಾಧಿಕಾರಿಗಳು, ಇಲ್ಲಿ ಸೇರಿದ ಎಲ್ಲ ವಿದ್ಯಾರ್ಥಿನಿಯರು, ಶಿಕ್ಷಕರು ಬಂದವರಿಗೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ದೀರ್ಘವಾಗಿ ಏನು ಮಾತಾಡೋದಿಲ್ಲ, ಈ ಕಾರ್ಯಕ್ರಮಕ್ಕೆ ಬರುವುದಿಲ್ಲ ಅಂತ ಹೇಳಿ ನಾನು ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಆದರೆ ಕಡೆಗೆ ನೆನಪಾಯಿತು, ಮಲಾರ್ರವರ ಒಂದು ಕಾರ್ಯಕ್ರಮ ಇದು, ಅವರ ಸೇವಾವಧಿಯಲ್ಲಿ ಕೊನೆಯ ಕಾರ್ಯಕ್ರಮ ಅಂತೇಳಿ ಊಹಿಸಿಕೊಂಡು ನಾನು ಬಂದಿದ್ದೇನೆ. ಆದರೂ ಇಲ್ಲಿ 2 ಗಂಟೆಯಷ್ಟು ಕಾಲ ನಿಮ್ಮೊಂದಿಗೆ ಕಲಿಯುವಂಥ ಒಂದು ಸಂದರ್ಭ ಬಂದೊದಗಿದೆ. ಹಾಗಾಗಿ ಜಾಸ್ತಿ ಮಾತಾಡದೆ ಎಲ್ಲ ವಿದ್ಯಾರ್ಥಿನಿಯರು ನೀವು ತಿಳ್ಕೊಳ್ಬೇಕು, ನಮ್ಮ ಜೀವನದಲ್ಲಿ ಅತಿ ಮುಖ್ಯವಾದಂಥ ಘಟ್ಟ ಶಿಕ್ಷಣ. ಒಬ್ಬ ಮನುಷ್ಯ ಶಿಕ್ಷಣದಿಂದ ವಂಚಿತನಾದರೆ, ನನಗೆ ಯಾಕೆ ಶಿಕ್ಷಣ ಅಂತ ಹೇಳುವಂಥ ಮಾತು ತಮ್ಮ ಹೃದಯದಲ್ಲಿ ಬಂದರೆ, ಆ ಮನುಷ್ಯ ಇವತ್ತಿನ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವನು ಈ ದೇಶ ನಿವಾಸಿಯಾಗಿ ಅವನ ಜೀವನ ನಡೆಸಲು ಬಹಳ ಕಷ್ಟ ಅಂತ ಹೇಳೋದಕ್ಕೆ ನನ್ನಲ್ಲಿ ಸಾಕಷ್ಟು ಪುರಾವೆಗಳು ನನ್ನಲ್ಲಿದೆ. ಕಳೆದ 1 ವರ್ಷಗಳಿಂದ ನಾನು ಇಂಥ ಅನೇಕ ಘಟನೆಗಳನ್ನ ನೋಡಿದ್ದೇನೆ. ಮೊದಲೆಲ್ಲ ಹಾಗೆ ಅಲ್ಲ, ಕೆಲವು ಮಂದಿ ಮಾತ್ರ 100ರಲ್ಲಿ 5 ಜನ ವಿದ್ಯಾಭ್ಯಾಸ ಹೊಂದಿದವರಿದ್ದರು, ಮಿಕ್ಕಿದವರಿಗೆಲ್ಲ ಬೇರೆ ಬೇರೆ ರೀತಿಯ ಕಸಬುಗಳು ದೊರಕ್ತಾ ಇದೆ. ಈಗ ಹಾಗಿಲ್ಲ, 90% ಮಂದಿ ಕೂಡ ವಿದ್ಯಾಭ್ಯಾಸ ಪಡ್ಕೊಂಡ್ರೆ ಮಾತ್ರ ಇವತ್ತು ಉದ್ಯೋಗ ದೊರಕಿಸಲಿಕ್ಕೆ, ವ್ಯಾಪಾರ ವಹಿವಾಟು ಮಾಡಲಿಕ್ಕೆ ಸಾಧ್ಯ. ಕಾರಣ ಸರ್ಕಾರಗಳು, ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಗಳು ಅದಕ್ಕೆ ಒಂದು ವಿದ್ಯಾರ್ಹತೆಯ ಒಂದು ಗಡುವನ್ನು ನೀಡಿದೆ. ಹಾಗಾಗಿ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ತಮ್ಮ ಶಿಕ್ಷಣವನ್ನು 8ನೇ ಕ್ಲಾಸಿಗೆ ಸಾಕು, SSLCಗೆ ಸಾಕು, PUCಗೆ ಸಾಕು ಅಂತ ಹೇಳುವಂಥ ಮನೋಭಾವನೆಯನ್ನು ಪೋಷಕರು ಮತ್ತು ವಿದ್ಯಾರ್ಥಿಗಳು ಮನಸ್ಸಲ್ಲಿ ಇಡದೆ, ನಾನೊಬ್ಬ ಉತ್ತಮವಾದಂಥ ವಿದ್ಯಾಭ್ಯಾಸವನ್ನು ಪಡಿಬೇಕು ಅಂತ ಹೇಳುವಂಥ ಹಂಬಲವನ್ನು ನೀವೆಲ್ಲ ಇಟ್ಕೊಳ್ಬೇಕು ಅಂತ ಹೇಳಿಕೊಂಡು, ನೀವತ್ತು ಇಲ್ಲಿ ಬಹುಮಾನ ಗಳಿಸಿದ್ದು
ಕ್ರೀಡೆಯಲ್ಲಿರ್ಬೋದು, ಪಾಠದಲ್ಲಿರ್ಬೋದು, ನಡತೆಯಲ್ಲಿರ್ಬೋದು, ಎಲ್ಲರಿಗೂ ತಕ್ಕದಾದಂಥ ವಸ್ತುಗಳನ್ನು ನಿಮಗೆ ಬಹುಮಾನವನ್ನು ನಿಮ್ಮ ಗೌರವಿಸಿಕೊಂಡು ನೀಡಿದ್ದಾರೆ. ಅದರಲ್ಲಿರುವಂಥ ಬಹುಮಾನದ ವಸ್ತು ಮುಖ್ಯ ಅಲ್ಲ, ನಿಮಗೆ ನೀಡಿ ಅದನ್ನು ಗೌರವಿಸುವ ರೀತಿ ಬಹಳ ಮುಖ್ಯವಾದದ್ದು. ಹಾಗಾಗಿ ನನಗೆ ಇನ್ನು ಮುಂದೆ ಕೂಡ ಬೇರೆ ಬೇರೆ ರೀತಿಯ ಬಹುಮಾನಗಳು, ಪ್ರಶಸ್ತಿಗಳು ಸಿಗಬೇಕು ಅಂತ ಹೇಳೋ ನಿಟ್ಟಿನಲ್ಲಿ ನೀವೆಲ್ಲ ಕಾರ್ಯಪ್ರವೃತ್ತ ಆಗಬೇಕು ಅಂತ ಹೇಳಿಕೊಂಡು ಇವತ್ತು ಇಲ್ಲಿ ಒಂದು ಆಹಾರ ತಯಾರಿಕೆಯ ಒಂದು ಕಾರ್ಯಕ್ರಮ, ಏನೋ ಫುಡ್ ತಯಾರಿಕೆ ಎಂದು ಬೆಂಕಿ ರಹಿತವಾಗಿ ಅವರ ಅತ್ತೆಯಂದಿರಿಗೆ ಬಹಳ ಖುಷಿಯಾಗ್ಬೋದು. ಇನ್ನು ಮುಂದೆ ಮದುವೆಯಾದ ಕಾಲದಲ್ಲಿ ನನ್ನ ಸೊಸೆ ಗ್ಯಾಸ್ ಇಲ್ಲದೆ ಅಡಿಗೆ ಮಾಡುವಂಥ ಪರಿಣಿತರು ತಿಳುವಂಥ ಒಂದು ಖುಷಿ ಇರ್ಬೋದು. ಆದರೆ ಆ ರೀತಿಯ ಅಂದರೆ ಇವತ್ತಿನ ವರ್ಧಮಾನ ಕಾಲದಲ್ಲಿ ನಮ್ಮ ಅದೆಷ್ಟೋ ಹೆಣ್ಣು ಮಕ್ಕಳು ಕೇಕ್ ಮಾಡಿಕೊಂಡು ಮಾರಾಟ ಮಾಡುವಂಥ ವ್ಯವಸ್ಥೆಯನ್ನು ನಾವು ಕಾಣ್ತಾ ಇದ್ದೇವೆ. ಒಂದೊಂದು ದಿವಸಕ್ಕೆ 5,000 10,000 ರೂಪಾಯಿಯ ಕೇಕ್ಗಳನ್ನು ಇವತ್ತು ನಮ್ಮ ಹೆಣ್ಣು ಮಕ್ಕಳು ಮಾಡಿಕೊಂಡು ನೆರೆಕೆರೆಯವರಿಗೆ ಬರ್ತ್ಡೇಗೆ ಮತ್ತೊಂದಕ್ಕೆ ಕೆಲವು ಬೇಕರಿಗಳು ಕೂಡ ಮಾಡುವಂಥ ವ್ಯವಸ್ಥೆಯನ್ನು ಕಾಣ್ತವೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಂದರಲ್ಲಿ ಪರಿಣಿತಿ ಮಾಡುವಂಥ ವ್ಯವಸ್ಥೆಗೆ ಇದೊಂದು ಕಾರ್ಯಕ್ರಮ ನಾಂದಿಯಾಗಲಿ ಅಂತ ಹೇಳಿಕೊಂಡು ಇಲ್ಲಿಯ ಶಿಕ್ಷಕ ವೃಂದದವರಿಗೆ ಯಾವತ್ತೂ ಕೂಡ ಈ ಟಿಪ್ಪು ಸುಲ್ತಾನ್ನ ಶಿಕ್ಷಕ ವೃಂದ ಪ್ರತಿಯೊಂದು ರೀತಿಯ ಕಾರ್ಯಕ್ರಮಗಳಲ್ಲಿ ನಾವು ಸಂಬಳಕ್ಕಾಗಿ ಅಲ್ಲ, ನಾವು ಈ ಭಾಗದ ಮಕ್ಕಳ ಶಿಕ್ಷಣದ ಅಭಿವೃದ್ಧಿಗೆ ಮತ್ತು ಕ್ರೀಡೋತ್ಸವದ ಪ್ರಾಮಾಣಿಕವಾದಂಥ ಕೆಲಸ ಮಾಡಲಿಕ್ಕೆ ಯಾವತ್ತೂ ಹಿಂಜರಿಲಿಲ್ಲ. ಎಲ್ಲದಕ್ಕೂ ಮುಂಚೂಣಿಯಲ್ಲಿ ಇದ್ಕೊಂಡು ಎಂ.ಎಚ್. ಮಲಾರ್ರವರ ನೇತೃತ್ವದಲ್ಲಿ ಇಲ್ಲಿ ನಡೀತಾ ಬಂದದನ್ನು ಖಂಡಿತವಾಗಿಯೂ ನಾವು ಪ್ರಶಂಸಿಸಬೇಕಾಗಿದೆ. ಆ ರೀತಿಯ ಪ್ರಶಂಸೆಗೆ ಒಳಪಟ್ಟಂಥ ಟಿಪ್ಪು ಸುಲ್ತಾನ್ ಶಾಲೆಯ ಸರ್ವರಿಗೂ ಅಭಿನಂದನೆ ಸಲ್ಲಿಸಿ ಮುಂದಿನ ದಿನಗಳಲ್ಲಿ ಕೂಡ ಎಂ.ಎಚ್. ಮಲಾರ್ ಹೇಳಿದ ಹಾಗೆ ಕೋಟೆಪುರ ಮಸೀದಿಯವರು ಇದಕ್ಕೆ ತಕ್ಕದಾದ ಎಲ್ಲ ವ್ಯವಸ್ಥೆಗೆ ಸಹಕರಿಸಬೇಕು ಅಂತ ಕೇಳಿಕೊಂಡು ಮೋನು ಇಸ್ಮಾಯಿಲ್ರವರ ಸೇವೆ ಶ್ಲಾಘನೀಯ, ಅಮ್ಮಂಬರವರ ಸೇವೆ ಶ್ಲಾಘನೀಯ, ಅಬೂಬಕ್ಕರ್ರವರ ಸೇವೆ ಶ್ಲಾಘನೀಯ, ಹಮೀದ್ ಮುಸಾನ್ ಸಣ್ಣ ಪ್ರಾಯದಲ್ಲಿಯೇ ಇಲ್ಲಿ ಕೋಟೆಪುರ ಮಸೀದಿಯಲ್ಲಿ ಸ್ಕೋರ್ ಮಾಡುವಂಥ ಶ್ಲಾಘನೀಯ ಕೆಲಸಗಳನ್ನು ಅಲ್ಲಾಹು ರಬ್ಬುಲ್ ಇಜ್ಜತಿ ಅನುಗ್ರಹಿಸಲಿ ಅಂತ ಹೇಳುವ ಮಾತಿನೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅವರನ್ನು ಅಭಿನಂದಿಸುತ್ತಾ ನಿಮ್ಮ ಪ್ರೀತಿ, ಕಾಳಜಿ, ಪ್ರೋತ್ಸಾಹ ಈ ಸಂಸ್ಥೆಯ ಮೇಲೆ ಸದಾ ಇದೇ ರೀತಿ ಮುಂದುವರಿಯಲಿ ಎಂಬ ಆಶಾ ಮನೋಭಾವನೆಯೊಂದಿಗೆ ನಿಮ್ಮನ್ನು ನಾನು ಅಭಿನಂದಿಸ್ತಾ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಇವತ್ತಿನ ಈ ಕ್ರೀಡಾಕೂಟದ ಸಮಾರೋಪ ಸಮಾರಂಭದ ಬಹುಮಾನ ವಿತರಣಾ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ 22-23ನೇ ಸಾಲಿನ ಶೈಕ್ಷಣಿಕ ವರ್ಷದ ನಮ್ಮ ಶಾಲಾ ವಿದ್ಯಾರ್ಥಿಗಳ ಒಂದು ಕೊನೆಯ ಕಾರ್ಯಕ್ರಮ ಅಂತ ನಾವು ಈ ಕ್ರೀಡೋತ್ಸವವನ್ನು ಪರಿಗಣಿಸಿದ್ದೇವೆ. ಅಂತಹ ಒಂದು ಅಮೂಲ್ಯವಾದಂತಹ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಗಳಾಗಿದ್ದೀರಾ. ನಿಮ್ಮೆಲ್ಲರನ್ನು ಅಭಿನಂದಿಸುವುದು ನಮ್ಮ ಆದ್ಯ ಕರ್ತವ್ಯ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷರು, ನಮ್ಮ ಸಂಸ್ಥೆಯ ಅಧ್ಯಕ್ಷರು ಆಗಿರುವಂತಹ ಸನ್ಮಾನ್ಯ ಹಾಜಿ ಅಬ್ದುಲ್ ರಶೀದ್ರವರು ವೇದಿಕೆಯಲ್ಲಿ ಆಸೀನರಾಗಿದ್ದು, ವಿದ್ಯಾರ್ಥಿಗಳು ಬಹಳ ಉತ್ತಮ ರೀತಿಯಲ್ಲಿ ಚಟುವಟಿಕೆಯಲ್ಲಿ ಪಾಲ್ಗೊಂಡಂತಹ ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ಹುರಿದುಂಬಿಸಿದ್ದಾರೆ. ಹಾಗೂ ನಮ್ಮ ಸಂಸ್ಥೆಯ ಮೇಲೆ ಅಭಿಮಾನವಿಟ್ಟು ತಮ್ಮೆಲ್ಲ ಕಾರ್ಯಕ್ರಮಗಳನ್ನು ಬದಿಗೊತ್ತಿ ಸುದೀರ್ಘ ಸಮಯ ನಮ್ಮ ಜೊತೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅವರನ್ನು ನಾನು ಈ ಸಂದರ್ಭದಲ್ಲಿ ನಮ್ಮ ಈ ಶಿಕ್ಷಣ ಸಂಸ್ಥೆಯ ಎಲ್ಲ ಶಿಕ್ಷಕರ, ಮುಖ್ಯ ಗುರುಗಳ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ, ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಉಪಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ಮೋನು ಇಸ್ಮಾಯಿಲ್ ಸರ್ ಅವರು ಕೂಡ ಭಾಗವಹಿಸಿದ್ದಾರೆ. ನಮ್ಮೆಲ್ಲ ಚಟುವಟಿಕೆಗಳಿಗೆ, ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಆಗಾಗ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡುವಂತಹ ಏಕೈಕ ವ್ಯಕ್ತಿಯವರು. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಇನ್ನೋರ್ವ ಗೌರವಾನ್ವಿತ ಉಪಾಧ್ಯಕ್ಷರು ಹಾಜಿ UK ಇಬ್ರಾಹಿಂ ಸರ್ ಅವರು ಕೂಡ, ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಅವರಿದ್ದಾರೆ, ಅವರಿಗೂ ಕೂಡ ಎಲ್ಲರ ಪರವಾಗಿ ಪ್ರೀತಿಪೂರ್ವವಾದಂತಹ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಕೋಟೆಪುರ ಜುಮಾ ಮಸೀದಿಯ ಅಧ್ಯಕ್ಷರು UK ಅಬ್ಬಾಸ್ ರವರು ಈಗ ಇಂಗ್ಲಿಷ್ ಮಾಧ್ಯಮದ ಕಟ್ಟಡದ ಅಭಿವೃದ್ಧಿಗೆ ಹಾಗೂ ನಮ್ಮ ಶಾಲೆಯ ಪ್ರತಿಯೊಂದು ಕಾರ್ಯಕಲಾಪಗಳ ಅಭಿವೃದ್ಧಿಗೆ ಸದಾ ಶ್ರಮಿಸ್ತಾ ತಮ್ಮ ಹೆಚ್ಚಿನ ಸಮಯವನ್ನು ಈ ಶಾಲೆಯಲ್ಲೇ ಕಳೀತಾ ಇದ್ದಾರೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾದಂತಹ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ.
ಕೋಟೆಪುರ ಜುಮ್ಮಾ ಮಸೀದಿಯ ಸದಸ್ಯರಲ್ಲಿ ಓರ್ವರಾದಂಥ ಶ್ರೀಯುತ ಅಬುಬಕ್ಕರ್ ಅವರು ಕೂಡ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಅವರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಕೇಂದ್ರ ಜುಮ್ಮಾ ಮಸೀದಿಯ ಸದಸ್ಯರಲ್ಲಿ ಓರ್ವರಾದಂಥ ಶ್ರೀಯುತ ಹಮ್ಮಬ್ಬ ಸರ್ ಅವರು ಕೂಡ ಹೆಚ್ಚಿನ ಸಮಯ ನಮ್ಮ ಈ ಶಾಲೆಯ ಅಭಿವೃದ್ಧಿಗಾಗಿ ಪಣ ತೊಟ್ಟು ಪ್ರತಿಯೊಂದು ಕಾರ್ಯಕಲಾಪಗಳಲ್ಲಿ ಕೂಡ ಭಾಗವಹಿಸ್ತಾ ಇದ್ದಾರೆ. ಅವರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರಲ್ಲಿ ಓರ್ವರಾದಂಥ ಶ್ರೀಯುತ ಹಮೀದ್ ಮೂಸಾನಬರವರು ಕೂಡ ವೇದಿಕೆಯಲ್ಲಿದ್ದಾರೆ. ಮೌನವಾಗಿ ತಮ್ಮೆಲ್ಲ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಾರೆ. ಅವರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದಂತಹ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಗಳಲ್ಲಿ ಓರ್ವನಾದಂತಹ ಶ್ರೀಯುತ ನವಾಜರವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂತಹ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಪ್ರೀತಿಪೂರ್ವಕವಾಗಿ ಅವರಿಗೂ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹೊಸಪೊರಳು ಮಾಧ್ಯಮದ ಸದಸ್ಯರಾದಂತಹ ಮಾಧ್ಯಮದವರಾದಂತಹ ಶ್ರೀಯುತ ಆಸಿಫ್ ರವರು ಹಾಗೂ ನಮ್ಮ ಹಳೆ ವಿದ್ಯಾರ್ಥಿ ನಮ್ಮ ಶಿಕ್ಷಣ ಸಂಸ್ಥೆಗೆ ಒಂದು ಮೆನುಗನ್ನು ನೀಡಿದಂತಹ ಶ್ರೀಯುತ ಅಬ್ದುಲ್ ಶಾಕೀರ್ ಹಾಗಾದಂತಹ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಎಲ್ಲ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಬಹುಮಾನವನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೂ ನನ್ನ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಹಾಗೂ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಮಸ್ತ ರೀತಿಯಲ್ಲಿ ಶ್ರಮಿಸಿದಂತಹ ನಮ್ಮ ಪ್ರೌಢಶಾಲಾ ಎಲ್ಲ ಶಿಕ್ಷಕರಿಗೂ ಹಾಗೂ ಪ್ರಾಥಮಿಕ ಶಾಲಾ ಎಲ್ಲ ಶಿಕ್ಷಕರಿಗೂ ಶಿಕ್ಷಕೇತರ ಬಂಧುಗಳಿಗೂ ಒಂದೇ ಮಾತಿನಲ್ಲಿ ಪ್ರೀತಿಪೂರ್ವಕವಾದಂತಹ ಧನ್ಯವಾದವನ್ನು ಸಮರ್ಪಿಸ್ತಾ ನನ್ನ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿದ್ದೇನೆ. ಎಲ್ಲ SSLC ವಿದ್ಯಾರ್ಥಿಗಳು ಗಮನದಲ್ಲಿಡಬೇಕು. ಇವತ್ತು ವೇದಿಕೆಯಲ್ಲಿ ಒಬ್ಬ ವಿದ್ಯಾರ್ಥಿ ಸನ್ಮಾನಗೊಂಡಿದ್ದಾನೆ. ಅವನ ಹೆಸರೇನು? ಯಾಕಾಗಿ ಸನ್ಮಾನ ಆಯಿತು? ಏನು? ಹಾಗಾಗಿ ನೀವು ಮುಂದಿನ ವರ್ಷದಲ್ಲಿ ಕನಿಷ್ಠ 10 ವಿದ್ಯಾರ್ಥಿಗಳಾದರೂ ಇಲ್ಲಿ ಸನ್ಮಾನಕ್ಕೆ ಅರ್ಹರಾಗಬೇಕು. ಅದಕ್ಕೆ ತಯಾರಿಯನ್ನು ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಏನು ಹೇಳ್ತೀರಿ? ಇನ್ಶಾ ಅಲ್ಲಾ.
ಆವಾಗ ಜೀವನ ಸಾಕ್ತಿರ್ಲಿಲ್ವಾ? ಸಾಕ್ತಿತ್ತು. ಮೊಬೈಲ್ ಇಲ್ಲದೆ ಜೀವನ ಸಾಕ್ತಿತ್ತು. ಆದರೆ ಈಗ ನೀವೆಲ್ಲರೂ ಸೇರಿ ಮೊಬೈಲ್ಗೆ ನಾವು ಅಡಿಕ್ಟ್ ಆಗಿಬಿಟ್ಟಿದ್ದೇವೆ. ಮೊಬೈಲ್ ಇಲ್ಲದೆ ನಮಗೆ ಜೀವನನೇ ಇಲ್ಲ. ಊಟ ತಿಂಡಿ ಬೇಡ, ಏನೂ ಬೇಡ, ಅಮ್ಮ ಬೇಡ, ಅಪ್ಪ ಬೇಡ, ಅಕ್ಕ ಬೇಡ, ಯಾರು ಬೇಡ, ಮೊಬೈಲ್ ಸಿಕ್ಕಿದ್ರೆ ಸಾಕು. ಅಂತಹ ಒಂದು ಸಮಾಜದಲ್ಲಿ ನೀವೆಲ್ಲ ಬದುಕ್ತಾ ಇದ್ದೇವೆ. ಇದರ ಪರಿಣಾಮ ಏನು ಎಂಬುದನ್ನು ನಮ್ಮ ಈ ಎಳೆಯ ಮಕ್ಕಳು ತೋರಿಸ್ತಾ ಇದ್ದಾರೆ. ಮೊಬೈಲ್ ಇದ್ದಾಗ ಹೇಗಿದ್ದೆವು, ಮೊಬೈಲ್ ಇಲ್ಲದಾಗ ಹೇಗಿದ್ದೆವು, ಮೊಬೈಲ್ ಇದ್ದಾಗ ಹೇಗಿದ್ದೆವು, ಇದರ ಸಾಧ್ಯತೆ ಬಾಧ್ಯತೆ ಏನು, ಪರಿಣಾಮ ಏನು ಎಂಬುದರ ಬಗ್ಗೆ ಒಂದು ಪ್ರಹಸನದ ಮೂಲಕ ನಮ್ಮ ವಿದ್ಯಾರ್ಥಿಗಳು ತೋರಿಸ್ತಾ ಇದ್ದಾರೆ. ನೋಡಿ. ಸ್ಮಾರ್ಟ್ಫೋನ್ಗಳ ಬಳಕೆಯ ಒಳಿತು ಕೆಡುಕುಗಳ ಬಗ್ಗೆ ತಿಳಿದುಕೊಳ್ಳುವುದು ಬಹಳ ಮುಖ್ಯವಾಗಿದೆ. ಇದನ್ನು ನಮ್ಮ ಕೆಲ ಸ್ನೇಹಿತರು ಚಿಕ್ಕ ಆಕ್ಟ್ ಮೂಲಕ ಮಾಡಿ ತೋರಿಸುವರು. ನೋಡೋಣ. ಮೊದಲನೆಯದಾಗಿ, ಈ ಸ್ಮಾರ್ಟ್ಫೋನ್ ಬರುವ ಮೊದಲು ಜನಜೀವನದ ದೈನಂದಿನ ಚಟುವಟಿಕೆಗಳು ಹೇಗಿದ್ದವು ಎಂಬುದರ ಬಗ್ಗೆ ತಿಳಿಯೋಣ. ಈ ಸ್ಮಾರ್ಟ್ಫೋನ್ ಬರುವ ಮೊದಲು ಜನರು ಬೆಳಿಗ್ಗೆ ಹೇಗೆ ಎದ್ದೇಳುತ್ತಿದ್ದರು, ಏನು ಮಾಡುತ್ತಿದ್ದರು, ದೇವರನ್ನು ಹೇಗೆ ಸ್ಮರಿಸುತ್ತಿದ್ದರು ಎಂಬುದನ್ನು ನೋಡೋಣ. ಈಗ ನಾವು ಸ್ಮಾರ್ಟ್ಫೋನ್ ಬಂದ ನಂತರ ಜನರು ಬೆಳಿಗ್ಗೆ ಹೇಗೆ ಎದ್ದೇಳುತ್ತಾರೆ, ಏನೆಲ್ಲ ಮಾಡುತ್ತಾರೆ ಎಂಬುದನ್ನು ನೋಡೋಣ. She is a fantasy, sha-na-na-na, oh oh. Sweet as a harmony, sha-na-na-na, oh. And she's a mystery, sha-na-na-na, oh oh. ಓಹೋ, ಎಂತಹ ಬದಲಾವಣೆ! ಮೊದಲು ಸರಿಯಾದ ಸಮಯದಲ್ಲಿ ಜನರು ಊಟ ತಿಂಡಿ ತಿನಿಸುಗಳನ್ನು ತಿನ್ನುತ್ತಿದ್ದರು, ಒಬ್ಬರಿಗೊಬ್ಬರು ಹಂಚಿಕೊಳ್ಳುತ್ತಿದ್ದರು. அதே காத்து வாசம் வேற, அதே மண்ணு வண்ணம் வேற, அதே மக்க வாழ்க்கை வேற, ஒண்ணு மட்டும் மாறவில்லை. மத்த நாட்டு சுவையெல்லாமே ஒத்த வேலை உடைய போல, சுத்தமான நம்மூர் சுவையோ ஆத்தா தந்த உசுர போல. ಆದರೆ ಈಗ ಹಂಚಿಕೊಳ್ಳುವುದೇ ಇಲ್ಲ, ಸರಿಯಾದ ಸಮಯಕ್ಕೆ ತಿನ್ನಲಿಕ್ಕೆ ಇಲ್ಲ. ಆ ಸಮಯದಲ್ಲಿಯೂ ಚಿಕ್ಕ ಮಕ್ಕಳಿಗಂತೂ ಮೋಜು ತಮಾಷೆಯ ಸಮಯವಾಗಿದೆ. ಎಳೆಯ ಮಕ್ಕಳಿಗಂತೂ ಸ್ಮಾರ್ಟ್ಫೋನ್ ಎದುರು ಇಲ್ಲದಿದ್ದರೆ ಊಟವೇ ಸೇರುವುದಿಲ್ಲ.
Roboda, 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 zoom, zoom, Roboda, Roboda.